ನಮಸ್ತೆ ವೀಕ್ಷಕರೇ, ಪ್ರೈಮ್ ಟೈಮ್ ಡಿಬೇಟ್ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ವಿಷಯ ದೋಸ್ತಿಗಳ ಗುದ್ದಾಟ. ನಿಮಗೆ ಗೊತ್ತಿರ್ಬೋದು, ಕಳೆದ ವಿಧಾನಸಭಾ ಚುನಾವಣೆಗಾಯಿತು ಕಳೆದ ಬಾರಿ. ಅಂದಿನಿಂದ ಇಂದಿನವರೆಗೂ ದೋಸ್ತಿಗಳ ಮಧ್ಯೆ ಒಂದು ಗುದ್ದಾಟ ಆಗ್ತಾ ಇದೆ. ಅದಕ್ಕಿಂತ ಗುದ್ದಾಟವನ್ನು ಮಾಡಿಸ್ತಾ ಇದ್ದಾರೆ. ಆಪರೇಷನ್ ಕಮಲ ಈಚೆಯಿಂದ ಒಂದೆಡೆ ದೋಸ್ತಿಗಳಿಗೆ ನಮ್ಮ ಸರ್ಕಾರವನ್ನು ಹೇಗೆ ಉಳಿಸಿಕೊಳ್ಳುವುದು, ನಮ್ಮ ಸರ್ಕಾರವನ್ನು ಭದ್ರಗೊಳಿಸುವುದು ಹೇಗೆ ಅಂತೇಳಿ, ಮತ್ತೊಂದು ಕಡೆಯಲ್ಲಿ ಬಿಜೆಪಿಯವರಿಂದ ಹೇಗೆ ಸರ್ಕಾರವನ್ನು ಕೆಡವುವುದು, ಮತ್ತೊಮ್ಮೆ ನಾವು ಹೇಗೆ ಸರ್ಕಾರ ಕಟ್ಟುವುದಂತ ಚಿಂತೆ. ಇದೆಲ್ಲದರ ಮಧ್ಯೆ ಅಂದು ಪ್ರಾರಂಭವಾದ ಒಂದು ಸರ್ಕಾರದ ಸ್ಥಿರ ಅಸ್ಥಿರತೆ ಇಂದು ಸಹ ಕೂಡ ನಡೀತಾ ಬರ್ತಾ ಇದೆ, ಇಂದು ಕೂಡ ನಡೀತಾ ಇದೆ. ಇದರೆಲ್ಲ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ನನ್ನೊಂದಿಗೆ ಮೂರೂ ಪಕ್ಷದ ಮುಖಂಡರು ಇದ್ದಾರೆ. ಮೊದಲನೇದಾಗಿ ಬಿಜೆಪಿ ಮುಖಂಡರಾದಂಥ ರಾಘವೇಂದ್ರ ಕೇಣಿ ಅವರಿದ್ದಾರೆ, ಅವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಹಾಗೂ JDS ಮುಖಂಡರಾದಂಥ ವಾಸ್ಯರಾವ್ ಅವರು ನಮ್ಮ ಸ್ಟುಡಿಯೋದಲ್ಲಿ, ಅವರಿಗೂ ಕೂಡ ಸ್ವಾಗತ ಮಾಡ್ತೇನೆ. ಹಾಗೆ ಕಾಂಗ್ರೆಸ್ಸಿಂದ ಕಿಶನ್ ಹೆಗಡೆ ಕೊಳಕೆ ಬೈಲ್ ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಮೂರೂ ಪಕ್ಷದವರು ಇದ್ದಾರೆ. ಮೂರೂ ಪಕ್ಷದಲ್ಲಿರುವಂತಹ ಮೈತ್ರಿ, ಭಿನ್ನಾಭಿಪ್ರಾಯಗಳು ಏನೆಲ್ಲ ನಡೀತಿದೆ, ಏನೆಲ್ಲ ಅಂತ ವಿಶ್ಲೇಷಣೆ ಮಾಡುವ. ಮೊದಲನೇದಾಗಿ ನಾನು ರಾಘವೇಂದ್ರ ಕೇಣಿ ಅವರಲ್ಲಿ ಕೇಳ್ತೀನಿ, ಹೇಗಿದೆ ಸರ್ ನಮ್ಮ ಸರ್ಕಾರ ರಚಿಸುವ ತಯಾರಿ? ನೋಡಿ, ಇಡೀ ರಾಜ್ಯದ ಮ್ಯಾಂಡೇಟ್ರಿ ಇದ್ದಂಥದ್ದು, ಜನರ ಆದೇಶ ಇದ್ದಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ಅಂತ ಹೇಳುವಂಥದ್ದು ಇಡೀ ಜನರಿಗೆ ಗೊತ್ತಿರತಕ್ಕಂಥ ವಿಷಯ. ತದನಂತರ JDS ಮತ್ತು ಕಾಂಗ್ರೆಸ್ ಸಂಖ್ಯಾಬಲದ ಆಧಾರದ ಮೇಲೆ ಇಲ್ಲಿ ಪಕ್ಷ ಆಡಳಿತ ಆಡಿದೆ. ಇವತ್ತು ನೀವೇ ಹೆಡ್ಲೈನ್ಸ್ ಕೊಟ್ಟಿದ್ದೀರಿ ದೋಸ್ತಿ ಸರ್ಕಾರದ ವಿಚಾರಗಳ ಬಗ್ಗೆ. ಅಂದರೆ ಇವತ್ತು ದೋಸ್ತಿ ಸರ್ಕಾರಗಳು ತಾಳಮೇಳಗಳು ಹೇಗಿರಬೇಕಿತ್ತು, ಆ ತಾಳಮೇಳಗಳು ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇವತ್ತು ಆ ಸರ್ಕಾರದ ಅಸ್ಥಿರತೆಗೆ ನೀವು ಪ್ರಶ್ನೆ ಮಾಡಿದರೆ ಅದಕ್ಕೆ ಬಿಜೆಪಿ ಕಾರಣನಲ್ಲ, ಆ ಸರ್ಕಾರದ ಕೂರ್ಲಿಕ್ಕೆ ಸಹ ಬಿಡುದಿಲ್ಲ ಹೇಳಿ. ಅಲ್ಲ ಸರ್, ಆ ಸರ್ಕಾರದ ಭಾಗವಾಗಿರ್ತಕ್ಕಂಥ ಈಗ ರಮೇಶ್ ಜಾರಕಿಹೊಳಿ ಅವರು ನಮ್ಮ ಪಾರ್ಟಿಯವರ, ಅದೇ ಕಾಂಗ್ರೆಸ್ನ ಪಾರ್ಟಿಯ ಶಾಸಕರು. ಅಲ್ಲಿ ಮೊನ್ನೆ ರಾಜೀನಾಮೆ ಕೊಟ್ಟಂತಹ ಉಮೇಶ್ ಜಾಧವ್ ಅವರು ನಮ್ಮ ಪಾರ್ಟಿಯವರಲ್ಲ, ಕಾಂಗ್ರೆಸ್ನ ಆಂತರಿಕ ಕಲಹದಿಂದ ಅವರು ಹೊರಗೆ ಬಂದು ರಾಜೀನಾಮೆ ಕೊಟ್ಟು ಈಗ ಚುನಾವಣೆಯನ್ನು ಎದುರಿಸ್ತಾರೆ. ಸರ್, ಆಪರೇಷನ್ ಕಮಲ ಅಂತ ಹೇಳುವಂಥದ್ದು ನಿಮ್ಮ ಮಾಧ್ಯಮದೊಂದು ಹೇಳಿಕೆ. ಇವತ್ತು ಕಾಂಗ್ರೆಸ್ನಲ್ಲಿ ಬೇಸತ್ತು ರಾಜೀನಾಮೆ, ಈಗ ಆ ಲೆಕ್ಕದಲ್ಲಿ ನೀವು ಹೇಳಿಕ್ಕೆ ಹೋದ್ರೆ ಸಿದ್ದರಾಮಯ್ಯನವರು JDS ಅಲ್ಲಿದ್ರು, ಅವರು JDS ನಿಂದ ಕಾಂಗ್ರೆಸ್ಗೆ ಹೋದ್ರು. ಅಂದ್ರೆ ಅವರು ಕೂಡ ಪಕ್ಷಾಂತರಿ, ಅದು ಇಚ್ಛಾ, ಇದು ಆಪರೇಷನ್ ಆಗ್ತದೆ. ಹಾಗೆ ಆಗೋದಿಲ್ಲ. ಅಂದ್ರೆ ಒಬ್ಬ ಶಾಸಕನಾದವ ಒಂದು ಸತ್ಯ, ಅದು ಈ ಜಿಲ್ಲೆ MP ಮತ್ತು ನಾವು ಮೂವರು ಒಂದೇ ಆ ವಿಷಯದಲ್ಲಿ ಒಂದೇ ಲೆಕ್ಕ ನಮ್ಮ ಮೆಂಟಾಲಿಟಿ ಇರ್ತದೆ. ಅಂದ್ರೆ ಈ ಜಿಲ್ಲೆಯಲ್ಲಿ ಇಲ್ಲಿ ಮುಖ್ಯವಾಗಿ ಇರತಕ್ಕಂಥ ಸಿದ್ಧಾಂತ ಮತ್ತು ಪಕ್ಷ ವಿಚಾರಗಳು ಸ್ವಲ್ಪ ಘಟನೆ ಮೇಲೆಲ್ಲ ಹಾಗೆ, ಪಕ್ಷ ಅಂತ ಹೇಳುವಕ್ಕಿಂತಲೂ ವ್ಯಕ್ತಿ ಅಂತ ಹೇಳುವಂಥದ್ದು ಬಹಳ ಜೋರಾಗಿ ಇರ್ತದೆ. ಅಂತಹ ಭಾಗದಲ್ಲಿ ಮತ್ತೆ ಪುನಃ ಈಗ ಉಪಚುನಾವಣೆಗಳು ಈ ರೀತಿ ಇದೆಲ್ಲ ಬರ್ತಾ ಇದೆ. ಒಟ್ಟಾರೆ ನಮಗೆ ಹೇಳಬೇಕಾದ್ರೆ ರಾಜ್ಯ ಸರ್ಕಾರದ ಅಸ್ಥಿರತೆ ಬಗ್ಗೆ ಬಿಜೆಪಿ ಎಂದು ಪ್ರಯತ್ನಿಸಲಿಲ್ಲ, ಈಗಲೂ ಪ್ರಯತ್ನಿಸ್ತಾ ಇಲ್ಲ. ಆ ರಾಜ್ಯದ ಇರ್ತಕ್ಕಂಥ ಎರಡೂ ಪಕ್ಷಗಳ ಆಂತರಿಕ ಕಲಹದಿಂದಾಗಿ ಈ ಒಂದು ವಿಚಾರಗಳು ಬರ್ತಾ ಇದೆ. ಇಬ್ಬರ ಜಗಳದಲ್ಲಿ ಮೂರನೇವರು ಲಾಭ ತಗೊಳ್ಳೋದು ಬಿಡೋದು ರಾಜಕೀಯ ಪಕ್ಷವಾಗಿ ನಾವು ಮತ್ತೆ ಸುಮ್ಮನೆ ಅಯ್ಯೋ ಬೇಡ ಅಂತ ಹೇಳಿ ಕೂತ್ಕೊಳ್ಳಿಕ್ಕೆ ಆಗ್ತದ? ರಾಜಕೀಯ ಪಕ್ಷವಾಗಿ ಏನು ಸ್ಟೆಪ್ ತಗೊಳ್ಬೇಕಾಗ್ತದೆ. ಬಟ್ ಒಟ್ಟು ಸಾರ್ವಜನಿಕ ಅಭಿಪ್ರಾಯ ಇರುವಂತದ್ದು ಅಲ್ಲಿ ಅವರಿಗೆ ಒಟ್ಟು ಅಸಮಾಧಾನ ಇದೆ. ಇವತ್ತು ಮುಖ್ಯಮಂತ್ರಿಗಳ ಬಗ್ಗೆ ನೀವು ನೋಡಿರ್ಬೋದು, ಸುಧಾಕರ್ ಅವರು ಯಾವ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳೋದ್ರೆ ನೀವು ನೋಡಿರ್ಬೋದು. ಹಾಗಾಗಿ ಅದೇ ಗೊಂದಲಗಳು ಮುಂದುವರಿತಾ ಇದೆ ಅಂತ ಭಾವಿಸ್ತೇನೆ. ನಾನು ವಾಸ್ತವರೆಲ್ಲ ಕೇಳಲಿಕ್ಕೆ ಇಷ್ಟಪಡ್ತೇನೆ. 37 ಸೀಟ್ ಗೆದ್ದಂತ ಒಂದು ಪಕ್ಷ ಕಿಂಗ್ ಮೇಕರ್ ಆಗಿ ಬೆಳೀತದೆ ಕರ್ನಾಟಕದಲ್ಲಿ. ತಮ್ಮ ಮುಖಂಡರಾದಂಥ ಕುಮಾರಸ್ವಾಮಿ ಅವರು ಮತ್ತೆ CM ಆಗಿ ಬರ್ತಾರೆ. ಆದರೂ ಕೂಡ ಅಂದಿನಿಂದ ಇಂದಿನವರೆಗೆ ಅವರಿಗೆ ಒಂದು ಮನಃಶಾಂತಿ ಇಲ್ಲ. ಅವರೊಂದು ಕಾಂಗ್ರೆಸ್ ಕಪಿಮುಷ್ಟಿಯಲ್ಲಿದ್ದಾರೆ. ಸ್ಥಿರತೆಯಿಂದ ಅವರು ನಡೆದುಕೊಳ್ತಾ ಇಲ್ಲ. ನೀವು ಕುಮಾರಸ್ವಾಮಿ ಅವರು ಸರ್ಕಾರ ಮಾಡಿದಿನಿಂದ ಇವತ್ತಿನವರೆಗೆ ಒಂದು ಸಮ್ಮಿಶ್ರ ಸರ್ಕಾರವನ್ನು ನಡೆಸುವಂಥದ್ದು ಬಹಳ ಯಾವುದೇ ನಾಯಕನಿಗೂ ಬಹಳಷ್ಟು ಕಷ್ಟ. ಆದರೆ ಕುಮಾರಸ್ವಾಮಿ ಅವರು ಇಂಥ ಒಂದು ಸಮ್ಮಿಶ್ರ ಸರ್ಕಾರದ ನಾಯಕತ್ವವನ್ನು ವಹಿಸಿ 20 ತಿಂಗಳ ಮೊದಲು ಯಾವ ರೀತಿಯಾಗಿ ಆಡಳಿತವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೀವು ನೋಡಿದ್ದೀರಿ. ಈಗ ಕೂಡ ಯಾವುದೇ ಒಂದು ಗೊಂದಲ ಇದ್ದರೂ ಕೂಡ ಸರ್ಕಾರವನ್ನು ಮುನ್ನಡೆಸುವುದರಲ್ಲಿ ಎಲ್ಲಿಯೂ ಕೂಡ ಅವರು ಹಿಂದೆ ಬೀಳಲಿಲ್ಲ. ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾ ಬಂದಿದ್ದಾರೆ. ಸಣ್ಣ ಪುಟ್ಟ ಗೊಂದಲಗಳು ಇದ್ದೇ ಇರ್ತದೆ, ಅದನ್ನು ನಿವಾರಿಸಿಕೊಂಡು ಈ ಒಂದು 11 ತಿಂಗಳಲ್ಲಿ ಉತ್ತಮ ಆಡಳಿತವನ್ನು ಕೊಟ್ಟದ್ದನ್ನು ಜನರು ನೋಡಿದ್ದಾರೆ. ಜನರಿಗೆ ಗೊತ್ತು, ಕುಮಾರಸ್ವಾಮಿ ಅವರಂಥ ನಾಯಕತ್ವದ ಒಬ್ಬ ಮುಖ್ಯಮಂತ್ರಿ ಇದ್ದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಆಡಳಿತ ನಮಗೆ ಸಿಕ್ಬೋದು ಅನ್ನುವಂಥ ಆಶಾಭಾವನೆ ನಮ್ಮ ಜನರಲ್ಲಿದೆ. ಈಗ ಸಣ್ಣ ಪುಟ್ಟ ಗೊಂದಲಗಳಿದೆ,
BJP ಅವರು ಹೇಳಿದಾಗೆ ಯಾವತ್ತು ಸರ್ಕಾರ ಕುಮಾರಸ್ವಾಮಿಯವರು ಮಾಡಿದಾರ ಮರುದಿವಸ ಶುರು ಮಾಡಿದ್ದಾರೆ. ಸರ್ಕಾರ ಬೀಳ್ತದೆ ಇವತ್ತು ಬೀಳ್ತದೆ. 20 ಜನ ನಮ್ಮೊಟ್ಟಿಗೆ ಬರ್ತಾರೆ, ಇಷ್ಟು ಜನರನ್ನು ನಾವು ಕೊಂಡಿದ್ದೇವೆ ಎಲ್ಲ ಮಾತನ್ನು ಅವರು ಹೇಳ್ತಾನೆ ಬಂದಿದ್ದಾರೆ. ನೀವು ಎಲ್ಲ ನಮ್ಮ ಜನರು ನೋಡ್ತಾನೆ ಬಂದಿದ್ದಾರೆ. ಏನು ಈ 5 ವರ್ಷ ಈ ಸರ್ಕಾರ ಮುಖ್ಯಮಂತ್ರಿಯವರ ಹಾಗೂ ಕಾಂಗ್ರೆಸ್ ಮತ್ತು JDSನ ಸರ್ಕಾರ ಸಮ್ಮಿಶ್ರ ಸರ್ಕಾರ 5 ವರ್ಷ ಆಡಳಿತವನ್ನು ಸಂಪೂರ್ಣವಾಗಿ ಮಾಡ್ತದೆ. ಓಕೆ ಸರಿ, ಕಿಶನ್ ಹೆಗ್ಡೆ ಅವರಲ್ಲಿ ಕೇಳಲಿಕ್ಕೆ ಇಷ್ಟಪಡಬೇಕು. ಇವರು ಹೇಳಿದಾಗೆ ಮೊನ್ನೆ ಅವರೊಂದು ಸುಧಾಕರ್ ಹೇಳಿಕೆ ಕೊಡ್ತಾರೆ, ಶಾಸಕ ಸುಧಾಕರ್. ಏನು ಇದ್ರೂ ಸಹ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರೇ ನಮಗೆ ನಾಯಕರು. ಇವತ್ತು MB ಪಾಟೀಲ್ ಅವರು ಹೇಳ್ತಾನೆ ಮತ್ತೆ ಸಿದ್ದರಾಮಯ್ಯವರು CM ಆದ್ರೆ ತಪ್ಪಿಲ್ಲ, ಅವರು ನಮ್ಮ ನಾಯಕರು ಅಂತ. ಈಚೆಯಿಂದ DKC ಅವರು ಹೇಳ್ತಾರೆ ನಮ್ಮ ನಾಯಕರು ಏನಿದ್ರು ಸಹ ಸಿದ್ದರಾಮಯ್ಯನವರು. ಯಾಕಾಗಿ ಹೇಳ್ತಾರೆ ಅಂದ್ರೆ ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೆ CM ಮಾಡಿಯೇ ನೀವು ಶುದ್ಧನಾ ಹೇಗೆ? ಅಲ್ಲ, ನೀವು ಇಂಟರ್ಪ್ರಿಟೇಷನ್. ಸಿದ್ದರಾಮಯ್ಯ ಇವತ್ತು ಯಾರು? ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು. ಇವತ್ತು ನಾಯಕರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು. ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯನವರನ್ನು ಅವರು ನಮ್ಮ ನಾಯಕರು ಅಂತ ಹೇಳಿದ್ದಾರೆ. ರಾಜಕೀಯ ಸ್ಥಿತ್ಯಂತರಗಳಲ್ಲಿ ಏನಾದರೂ ಇದ್ದಲ್ಲಿ ಕನ್ಫ್ಯೂಷನ್ಸ್ ಬಹಳ ಜನ ತಾವು ನೋಡಿರ್ಬೋದು. ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಕೆಲವರು MB ಪಾಟೀಲ್ ಕೂಡ ಅವರು ಒಂದು ಕಾಲ ನಾನು ಒಬ್ಬ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳಿದ್ರು ಅವರು ತಾನು ಸ್ವತಃ. ಆದ್ರಿಂದ ಮುಖ್ಯಮಂತ್ರಿ ಆಗಿ ಆಯ್ಕೆಯಾಗಿ ಸಿದ್ದರಾಮಯ್ಯ ಆಗ್ತಾರೆ ಅಥವಾ ನಾಳೆ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಅರ್ಥ ಅಲ್ಲ. ಯಾವುದೇ ರಾಜಕೀಯ ಸ್ಥಿತ್ಯಂತರಗಳಿದ್ದಾಗ ಆಗ್ತದೆ ಅಂತೇಳಿ ಅಲ್ಲ. ನೋಡಿ, ಮೈತ್ರಿ ಸರ್ಕಾರದಲ್ಲಿ ಯಾವುದೇ ಅಪಾಯ ಇಲ್ಲ, ಅದರಲ್ಲಿ ಯಾರು ಡೌಟ್ ಮಾಡೋದು ಬೇಡ. ಯಾಕೆ ಕೇಳಿದ್ರೆ ಮೈತ್ರಿ ಸರ್ಕಾರವನ್ನ ಕಾಂಗ್ರೆಸ್ ಆಪ್ಟ್ ಮಾಡಿ ಮಾಡ್ಕೊಂಡಿತ್ತು. ನೆನ್ಪಿಟ್ಕೊಳ್ಳಿ, ಮೈತ್ರಿಯನ್ನ ಕಾಂಗ್ರೆಸ್ ಮುರಿಯೋ ಪ್ರಶ್ನೆ ಬರುವುದಿಲ್ಲ. ಮೈತ್ರಿ ಯಾಕೆ ಆಯ್ತು? ಒಂದು ಜಾತ್ಯತೀತವಾಗಿ ನಾವು ಬೆಳಿಬೇಕು, ಈ ರಾಜ್ಯದಲ್ಲಿ ಮತೀಯ ಶಕ್ತಿಗಳನ್ನ ದೂರ ಇಡಬೇಕು, ಕೋಮುವಾದವನ್ನು ಹಿಮ್ಮೆಟ್ಟಿಸಬೇಕು ಅಂತಕ್ಕಂಥ ನಿರ್ಣಯ. ಅದು ಸಮಾನ ಮನಸ್ಕರ ಒಂದು ಸಮ್ಮೇಳನ. ಆ ಸಮ್ಮೇಳನದಲ್ಲಿ ಕುಮಾರಸ್ವಾಮಿ ಕಳೆದ 20 ತಿಂಗಳು 10 ವರ್ಷಗಳ ಕೆಳಗೆ 20 ತಿಂಗಳ ಸರ್ಕಾರವನ್ನು ಯಶಸ್ವಿಯಾಗಿ ನಡೆಸಿದ ಹಿನ್ನೆಲೆ ಇತ್ತು. ಅದನ್ನು ಒಪ್ಪಿಕೊಂಡು ತಂದಂಥದ್ದು ಕಾಂಗ್ರೆಸ್ ಪಕ್ಷವೇ ಆಪ್ಟ್ ಮಾಡಿ ತಂದಂಥ ಒಂದು ಪ್ರಕ್ರಿಯೆ ಅದು. ಸೊ ಇದೊಂದು ರಾಜಕೀಯ ವ್ಯವಸ್ಥೆ. ಅದರಲ್ಲಿ ಏಳು ಬೀಳುಗಳು ಸಹಜ, ಸ್ವಾಭಾವಿಕ. ಅಸಮಾಧಾನಗಳು ನಡೀತದೆ, ನಡೆದ್ರೆ ಮುಂದೆ ಏನಾಗ್ಬೋದು ಅಂತಕ್ಕಂಥದ್ದು. ಎಲ್ಲಿಯೂ ಅಪಸ್ವರಗಳು ಇಲ್ವೇ ಇಲ್ಲ ಅಂತ ಹೇಳಲಿಕ್ಕೆ ತಯಾರಿಲ್ಲ. ಆದರೆ ಸರ್ಕಾರ ಸ್ಥಿರವಾಗಿ ನಡೆದಿದೆ, ಸ್ಥಿರವಾಗಿ ನಡೀತದೆ. ಇದರ ಅರ್ಥ ಮಧ್ಯದಲ್ಲಿ ಯಾವ ಹೇಳಿಕೆಗಳ ಬೆಲೆ. ಹಾಗಾದ್ರೆ ನೀವು ಇದನ್ನ ಹೇಳ್ತೀರಾ ಹೌದಾದ್ರೆ, ನಾಳೆ ಬಹುಶಃ ಯಡಿಯೂರಪ್ಪನವ್ರು ನನಗೆ ನೆನಪೋಯ್ತು 8-9 ತಿಂಗಳಾಯ್ತು ಅನ್ಸ, 9 ತಿಂಗಳು ಒಂದು 90 ಬಾರಿ ಹೇಳಿದ್ದಾರೆ ನಾಳೆ ಸರ್ಕಾರ ಪತನ, ನಾಡಿದ್ದು ನನ್ನ ಪ್ರಮಾಣ ವಚನ. ಅದೇ ನಾಡಿದ್ದು ನನ್ನ ಪ್ರಮಾಣ ವಚನ. ಇನ್ನೊಂದ್ ಕಡೆ ಅವರ ನಾಯಕರುಗಳು ಹೇಳ್ತಾರೆ ನಾಡಿದ್ದು ನಮ್ಮ ನಾಯಕರಾದ BS ಯಡಿಯೂರಪ್ಪನವರು ಸರ್ಕಾರ ರಚಿಸ್ತಾರೆ ಅಂತೇಳಿ. ಇವರೇನೋ ಸಫರಿಗೆ ಹೊಲ್ಸ್ಕೊಂಡು ತಯಾರಾಗ್ತಾರೆ. ಇದಕ್ಕೆ ಉತ್ತರ ಹೇಳ್ತೀರಾ? ಇದಕ್ಕೆ ನಮ್ಮ ಉತ್ತರಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತಿಗೆ ಉತ್ತರ ನಾವು ಹೇಳುದು ಹೌದಾದ್ರೆ ಸಫಾರಿ ಹೊರಿಸ್ಕೊಂಡವ್ರ ಬಗ್ಗೆ ಏನು ಉತ್ತರ ಹೇಳಿ? ಸರಿ ರಾಘವೇಂದ್ರ ಕೇಣಿ ಅವರಲ್ಲಿ ಕೇಳ್ತೇನೆ. ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ರು, ಮೇ 23ಕ್ಕೆ ಲೋಕಸಭಾ ಚುನಾವಣೆಗಳು ಬರ್ತದೆ. ಆ ಲೋಕಸಭಾ ಚುನಾವಣೆಗಳಲ್ಲಿ ಫಲಿತಾಂಶ ನಮ್ಮಲ್ಲಿದ್ದರೆ, ನಮ್ಮ ಪರವಾಗಿದ್ದರೆ 25ರಂದು ನಾವು ಪ್ರಮಾಣ ವಚನ ಮತ್ತೊಮ್ಮೆ ಸರ್ಕಾರ ಮಾಡಿ ಸಿದ್ಧ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ ಈ ಹೇಳಿಕೆಗಳಿಗೆ? ನೋಡಿ, ಮೇ 23ರ ಫಲಿತಾಂಶ 100% ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ದೊಡ್ಡ ಒಂದು ಸ್ಥಾನವನ್ನು ಕೊಡ್ತದೆ. ಕೊಟ್ಟ ನಂತರ ರಾಜ್ಯದಲ್ಲಿ ಇದು ಗೊತ್ತಿರುವಂಥದ್ದು, ಇದರಲ್ಲಿ ಏನು ಮುಚ್ಚುಮರೆ ಇಲ್ಲ, ರಾಜ್ಯದಲ್ಲಿ ಮತ್ತೊಮ್ಮೆ ಸ್ಥಿತಿಯಂತರ ಆಗುವಂತ ಪೂರ್ಣ ಲಕ್ಷಣಗಳು ಇವೆ. ಅಲ್ಲ, ನೀವು ಮೇ 23ಕ್ಕೆ ಕರ್ನಾಟಕದಲ್ಲಿ ಲೋಕಸಭಾ ಬಹುಮತ ನಿಮ್ಗೆ ಬರ್ಬೋದು, ಆದ್ರೆ ಅವ್ರು ಹೇಳ್ತಾರೆ ನಮ್ಮ ಮೈತ್ರಿಯಲ್ಲಿ ಒಗ್ಗಟ್ಟಿದೆ, ನಾವು ಬಿಟ್ಟು ಕೊಡುದು. ಸರ್, ಒಗ್ಗಟ್ಟಿದ್ರೆ ಅವರು ಇನ್ನು ಎಷ್ಟು 4 ವರ್ಷ 1 ತಿಂಗಳ ಕಾಲ ಅವರು ಮುಂದುವರ್ಸ್ಕೊಂಡು ಹೋಗ್ಲಿ. ಸರ್, ನಾನು ಹೇಳಿ ಮುಗಿಸ್ತೇನೆ. 4 ವರ್ಷ 4 ವರ್ಷ 1 ತಿಂಗಳು ಉಂಟು, ಇನ್ನು ಅವ್ರು ಮುಂದುವರ್ಸ್ಲಿ. ಬಟ್ ಮೇ 23ಕ್ಕೆ ರಿಸಲ್ಟ್ ಬಂದ ನಂತರ ರಾಜ್ಯದಲ್ಲಿ ಒಂದಷ್ಟು ರಾಜಕೀಯ ಸಂಚಲನಗಳು ನಡೀತದೆ, 100% ನಡೀತದೆ. ಮತ್ತು ರಿಸಲ್ಟ್ ಅಂತೂ 100% ಭಾರತೀಯ ಜನತಾ ಪಕ್ಷವಾಗಿ ಬರ್ತದೆ ಅಂತ ಹೇಳುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ಇವತ್ತು 2 ಉಪಚುನಾವಣೆಗಳು ನಡೀತದೆ, ನಿಮ್ಮ ಒಂದು ಗಮನಕ್ಕಿರಬೇಕು. ಒಂದು ಕುಂದಗೋಳ ಮತ್ತು
ಹೌದು, ಅಲ್ಲಿ 2 ಉಪಚುನಾವಣೆ ನಡೀತಕ್ಕಂಥದ್ದಲ್ಲಿ ಮತ್ತೆ ಪುನಃ ಭಾಜಪ 2 ಸೀಟನ್ನು ಗಳಿಸಿದ್ರೆ ಆಗ ಮತ್ತೆ ಪುನಃ ಭಾಜಪ 104ರಿಂದ 106ಕ್ಕೆ ಬರ್ತದೆ. 106ಕ್ಕೆ ಬಂದ್ರೆ ಪಕ್ಷೇತರದ ಸಪೋರ್ಟ್ ತಗೊಂಡ್ರೆ 108 ಬರ್ತದೆ. ಅಂದ್ರೆ ಅಲ್ಲಿ 112ರ ಏನು ಮ್ಯಾಜಿಕ್ ಫಿಗರ್ ಇದೆ ಇನ್ನೂ ಸಹ ನಾಕಬೇಕು ಸರ್ ಬರ್ತದೆ ರಾಜಕೀಯದಲ್ಲಿ ಸರ್. ಅದೇ ಈಗ ನೋಡಿ, ಮೊನ್ನೆ ರಮೇಶ್ ಜಾರಕಿಹೊಳಿ ಅವರ ತಂಡ ಎಲ್ಲ ಬಂದಿತ್ತು, ಎಲ್ಲರೂ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಇದ್ರಲ್ಲಿ ಏನು ಮುಚ್ಚುಮರೆ ಇಲ್ಲ. ರಿಸಲ್ಟ್ ಬಂದ ನಂತರ ಮತ್ತೆ ಪೂರ್ಣ ರಾಜಕೀಯ ಸ್ಥಿತಿ ಅಂತರ ಆಗ್ತದೆ. ಮತ್ತೆ 100 ಇದನ್ನ ನಾನು ಒಬ್ಬ ಕಾರ್ಯಕರ್ತನ ಹೇಳ್ತೇನೆ, 100 ಮೇ 23 ಮತ್ತೆ ಡೇಟ್ ಕೊಡ್ಲಿಕ್ಕೆ ನಾನು ಅಷ್ಟು ದೊಡ್ಡ ಕಾರ್ಯಕರ್ತ ಅಲ್ಲ. 100 ಮುಂದೆ ಬಿಜೆಪಿಯ ಸರ್ಕಾರ ಈ ರಾಜ್ಯದಲ್ಲಿ ಬರ್ತದೆ ಅಂತ ಹೇಳುವ. ನಾನು ಭಾಳ ನನಗೆ ಮೊದಲು ಬಾಲ್ಯದಲ್ಲೆಲ್ಲ ನೋಡ್ತಿದ್ದೆ, ಜನಸಂಘ, ಭಾರತೀಯ ಜನತಾ ಪಕ್ಷ, ತತ್ವ ಸಿದ್ಧಾಂತ ಮೌಲ್ಯಾಧಾರಿತಗಳ ಬಗ್ಗೆ ಮಾತಾಡ್ತಕ್ಕಂಥ ಪಕ್ಷ ಇದು ಇರಬಹುದೋ ಏನೋ ಅಂತಕ್ಕಂಥ ಅನಿಸಿಕೆಗಳು ನನ್ನ ಬಾಲ್ಯದಲ್ಲಿ, ರಾಜಕೀಯ ಪ್ರವೇಶಕ್ಕಿಂತ ಮೊದಲು ಅನಿಸಿಕೆಗಳಿತ್ತು ನನ್ನ ಹತ್ರ. ಏನೋ ಇವರ ತತ್ವ ಸಿದ್ಧಾಂತಗಳ ಬಗ್ಗೆ ಇವತ್ತು ಇವ್ರು ಹೇಳ್ತಾರೆ ನಾವು ತತ್ವ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ರಾಜಕೀಯ ಮಾಡುವರು ಅಂತಕ್ಕಂಥ ಭಾರತೀಯ ಜನತಾ ಪಕ್ಷ ಹೇಳ್ತದೆ, ನಾನು ಮೇ 23ಕ್ಕೆ ನಾವು ಬೀಳ್ತದೆ, ಸರ್ಕಾರ ರಚಿಸ್ತೇವೆ, ಸಂಖ್ಯಾಬಲ ಇಲ್ಲ, ನಾವು ಸಂಖ್ಯಾಶಾಸ್ತ್ರದಲ್ಲಿ ಇಲ್ಲದೆ ಒಂದಾಗಿ ನಡೆಸಿದ್ದು ಅಪರಾಧ ಅವರ ಲೆಕ್ಕದಲ್ಲಿ. ಅಂದರೆ JDS ಕಾಂಗ್ರೆಸ್ನ ಮೈತ್ರಿ ಅಪರಾಧ, ಸಂಖ್ಯಾಶಾಸ್ತ್ರ ತೋರಿಸಿದ್ದೇವೆ, ಏನು ಮಾಡಿದ್ರು ಸಂಖ್ಯಾಶಾಸ್ತ್ರದಲ್ಲಿ ಪ್ರಕಾರ ಒಂದು ಅಮೌಂಟನ್ನು ತೋರಿಸ್ಲಿಕ್ಕಾಗದಂಥ ಇವರು ಏನು ಹೇಳಬೇಕಿತ್ತು? ನಾವು ಈ ಬಾರಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಏಕಪಕ್ಷವಾದ ಅತಿ ದೊಡ್ಡ ಸ್ಥಾನಗಳನ್ನು ನಾವು ಗೆಲ್ತೇವೆ, ಗೆದ್ದ ಮರುಕ್ಷಣದಲ್ಲಿ ಈ ಸರ್ಕಾರ ಪತನವಾಗ್ತದೆ, ನಾವು ಮತ್ತೆ ಜನರ ಬಳಿಗೆ ಹೋಗಿ ಚುನಾವಣೆ ಮಾಡಿ ಮತ್ತೆ ಸರ್ಕಾರ ನಡೆಸ್ತೇವೆ ಅಂತ ಹೇಳಿದ್ರೆ ಇವರು ಮೌಲ್ಯಾಧಾರಿತ ರಾಜಕಾರಣಿಗಳು, ರಾಜಕೀಯ ಪಕ್ಷ ಅಂತ ನಾವು ಒಪ್ಕೊಳ್ತಿದ್ವಿ. ಇವತ್ತಿವರು ಮೌಲ್ಯವನ್ನ ರಿಸರ್ವ್ ಬ್ಯಾಂಕ್ ಅಲ್ಲಿ ಅಡ ಇಟ್ಟು ಇಲ್ಲಿ ಅದ್ರ ಮೇಲೆ ಲೋನ್ ಎಂಟ್ರಿ ಮಾಡಿ ಇವತ್ತು ರಾಜಕೀಯ ಮಾಡ್ತಾ ಇದ್ದಾರೆ. ಇವರು ಮೌಲ್ಯದ ಮೇಲೆ ಸಾಲ ಎತ್ತಿ ರಾಜಕೀಯ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು. ಇಲ್ದಿದ್ರೆ ಇವತ್ತು ಸಂಖ್ಯಾಶಾಸ್ತ್ರದಲ್ಲಿ ಯಾವ ಸಂಖ್ಯೆ ಇವ್ರ ಹತ್ರ ಬಾರದಿದ್ದಾಗ ಇವ್ರೇನು ಪಕ್ಷವನ್ನು ಹೊಡಿತೆ, ಅದು ನೈತಿಕವೇ? ಅದು ಸರಿಯೇ? ಇವ್ರು ಹೇಳುವುದು ಹೌದಾದ್ರೆ ಇವ್ರು ಒಪ್ಕೊಳ್ತಾರೆ, ನಾನು ಆಯ್ತಪ್ಪ ಇವ್ರು ಒಪ್ಕೊಳ್ಳೋ, ರಾಜಕೀಯದಲ್ಲಿ ಯಾವುದು ಸುಳ್ಳಲ್ಲ, ತಪ್ಪಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷ ಎಲ್ಲ 28 ಗೆತ್ತಂತ ಇಟ್ಕೊಳ್ಳಿ, ಎಲ್ಲ 28 ಅವರೇ ಗೆದ್ರು ಅಂತ ಇಟ್ಕೊಳ್ಳಿ. ಅವ್ರ ಲೆಕ್ಕಕ್ಕೆ ಕಾಂಗ್ರೆಸ್ ಗೆದ್ದಂತ ಇತಿಹಾಸಗಳಿತ್ತು, ಅವ್ರ ಹತ್ರ ಇತಿಹಾಸ ಇಲ್ಲ ಬಿಡಿ. ಅವ್ರೆಲ್ಲ ಸೀಟು ಅವರೇ ಗೆದ್ರು. ಅವ್ರು ಗೆದ್ದಾಗ ಅವ್ರು ಏನ್ ಹೇಳ್ಬೇಕು, ನಾವು ಮತ್ತೆ ಜನರ ಬಳಿಗೆ ಹೋಗ್ತೇವೆ, ನಾವು ಮತ ಭಿಕ್ಷೆ ಬೇಡ್ತೇವೆ, ನಮ್ಗೆ ಅಧಿಕಾರ ಕೊಡಿ ಅಂತ ಕೇಳ್ತೇವೆ ಅಂತಕ್ಕಂಥ ಮಾತನ್ನ ಈ ಭಾರತೀಯ ಜನತಾ ಪಕ್ಷ ನಾಯಕರುಗಳು ಹೇಳಿದ್ರೆ ನನ್ಗೆ ಅವ್ರಿಗೆ ನಾನು ದೊಡ್ಡ ನಮಸ್ಕಾರ ಕೊಡ್ತಿದ್ದೆ. ಇವರು ಮೌಲ್ಯಾಧಾರಿತರು, ಇವರು ರಾಜಕಾರಣಿಗಳು ಅಂತ. ಇವ್ರು ಏನು ಸ್ವಾಮಿ ಇದು ಹಾಕೋದು, ಟವೆಲ್ ಹಾಕಿ ನಮ್ಗೊಂದು 3 ಸೀಟು ನಂಗೊಂದು 3 ಸೀಟು ಸಂತೆಯಲ್ಲಿ ಮಾಡಿದಾಗ ವ್ಯಾಪಾರ ಮಾಡ್ತಾ ಇದ್ದಾರೆ. ಇವ್ರು ರಾಜಕೀಯ ಮಾಡ್ತಾರ? ತೊಂದರೆ ಇಲ್ಲ, ಅವ್ರು ನಾವು ಅದನ್ನೇ ಮಾಡ್ತೀವಿ ಅಂತೇಳಿ. ಆದ್ರೆ ನಾವು ಮೌಲ್ಯಾಧಾರಿತರು ಅಂತ ಹೇಳ್ತಕ್ಕಂಥ ಕೈದು ಮಾಡಿ ಅಷ್ಟಾದ್ರೆ ಸರಿ, ನಂದು ಆಕ್ಷೇಪ ಇಲ್ಲ. ನಾವೆಲ್ಲ ಮೌಲ್ಯ ಬಿಟ್ಟಿದ್ದೇವೆ. ಅಲ್ಲ, ಅವ್ರು ಬಿಟ್ಟಿರ್ಬೋದು, ನಾವು ಬಿಟ್ಟಿಲ್ಲ. ಅಲ್ಲ, ನೀವು ಬಿಟ್ಟು ಮಾತಾಡ್ತೇವೆ ಅಂತ ಹೇಳಿ. ಮೌಲ್ಯ, ರಾಜಕಾರಣಗಳು, ಸಿದ್ಧಾಂತಗಳು ಇದೆಲ್ಲ ಒಂದು ರಾಜಕೀಯ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ದೇಶದಲ್ಲಿ ಇರ್ತಕ್ಕಂಥ, ರಾಷ್ಟ್ರದಲ್ಲಿ ಅಲ್ಲ ವಿಶ್ವದಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಪಕ್ಷ ಗೊತ್ತಿದೆ. ಅದು ಯಾವುದೇ ಗೈಡ್ಲೈನ್ಸ್ ನ ಮೂಲಕ ಹೊರಡ್ತಾ ಇದೆ. ಇವತ್ತು ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನು, ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನು? ಇಷ್ಟು ಮೌಲ್ಯಾಧಾರಿತ ಮಾತಾಡ್ತಿರಲ್ಲ ಸ್ವಾಮಿ, ಈ ರಾಜ್ಯದ ಜನತೆ ಯಾರಿಗೆ ಕೊಟ್ಟದ್ದು? ಜನಾದೇಶ ಕೊಟ್ಟದ್ದು ಕೊಡ್ಲಿಲ್ಲ. ಯಾರಿಗೂ ಕೊಡ್ಲಿಲ್ಲ. ರಾಜ್ಯದಲ್ಲಿ ಜನಾದೇಶ ಕೊಟ್ಟದ್ದು ಅತ್ಯಂತ ದೊಡ್ಡ ಪಾರ್ಟಿಯಾಗಿ ಭಾರತೀಯ ಜನತಾ ಪಾರ್ಟಿ ಕೊಟ್ಟದ್ದು. ಇದರಲ್ಲಿ ನಿಸ್ಸಂಶಯ ಭಾರತೀಯ ಜನತಾ ಪಕ್ಷವೇ ಆಡಳಿತ ಮಾಡಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಜನಾದೇಶ ಕೊಟ್ಟದ್ದು. ಹೌದು, ಕಮ್ಮಿ ಆಗಿದೆ. ನೀವು ಪುನಃ ಸಂಖ್ಯಾಬಲದಲ್ಲಿ ಕಮ್ಮಿ ಆಗಿದೆ. ಇವತ್ತು ಏನಾಗ್ತಾ ಇದೆ ರಾಜ್ಯದಲ್ಲಿ ನೋಡಿ ಸರ್, ನೀವು ಒಂದನ್ನು ಸಾರ್ವಜನಿಕವಾಗಿ ಮೊದಲು ಕಾಂಗ್ರೆಸ್ ಒಪ್ಪಿಕೊಳ್ಬೇಕು. ನನ್ನ ಒಂದು ರಿಕ್ವೆಸ್ಟ್, ನಿಮ್ಮ ಪಕ್ಷದ ಆಂತರಿಕ ಗೊಂದಲಗಳನ್ನ ನೀವು ಸರಿ ಮಾಡ್ಬೇಕು, ನಾವಲ್ಲ. ಯು ಶುಡ್ ನಾಟ್ ಬ್ಲೇಮ್ ಅವರ್ ಪಾರ್ಟಿ, ನಮ್ಮನ್ನು ಬ್ಲೇಮ್ ಮಾಡಬೇಡಿ. ನಿಮ್ಮ ಪಕ್ಷದ ರಮೇಶ್ ಜಾರಕಿಹೊಳಿ ಸ್ವಾಮಿ ನಿಮ್ಮ ಮಿನಿಸ್ಟರ್ ಆಗಿದ್ದವರು, ಅವರು ನಿಮ್ಮ ಸರ್ ಒಂದು ಮುಗಿಸ್ತೇನೆ, ನಿಮ್ಮ ಮಿನಿಸ್ಟರ್ ಆಗಿದ್ದವರು, ನಿಮ್ಮ ಪಾರ್ಟಿಯಲ್ಲಿ ಅತ್ಯಂತ ಒಬ್ಬ ಹಿರಿಯ ನಾಯಕರಾಗಿದ್ದವರು, ಅವರು ಅಸಮಾಧಾನರಾಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬಿಜೆಪಿ ಕಾರಣ ಹೇಳಿಕ್ ಆಗ್ತದ? ಇವತ್ತು ಅದರ ಜೊತೆಗೆ 5-6 ಶಾಸಕರು ಯಾರು ಟೀಮ್ ಕಟ್ಟಿಕೊಂಡು ಹೋದದ್ದು ಹಿಂದೆ ನೀವು ಹೇಳ್ತಿದ್ರಿ, ಬಿಜೆಪಿಯ ಇವರ ರೆಡ್ಡಿಯ ಕಾಲದಲ್ಲಿ ಆದಂತ ಘಟನೆ, ಬಿಜೆಪಿಯಲ್ಲಿ ಆಂತರಿಕ ಗೊಂದಲ ಅಂದ್ರೆ ಇವತ್ತು ಕಾಂಗ್ರೆಸ್ಸಿನ ನೋಡಿ, JDS ಇದಲ್ಲ, ನಾನು JDS ಅನ್ನು ಇದು ಮಾಡೋದಿಲ್ಲ. ಇವತ್ತು ಗೊಂದಲ ಇರ್ತಕ್ಕಂಥದ್ದು ಕಾಂಗ್ರೆಸ್. ಇದು ಆ ಗೊಂದಲವನ್ನ ರಾಜಕೀಯ ಪಕ್ಷವಾಗಿ ಅಯ್ಯೋ ಅವ್ರು ಸುಮ್ಮನೆ ಲಡಾಯಿ ಮಾಡ್ತಾ ಇದ್ದಾರೆ, ನಾವು ನೋಡಬಾರ್ದು ಅಂತ ಹೇಳಿದ್ರೆ ಆಗ್ತದ? ಇವತ್ತು ಅವ್ರು ಏನು ಹೇಳ್ತಾ ಇದ್ದಾರೆ, ಯಾವ ರೀತಿ ಸಿದ್ದರಾಮಯ್ಯನವರು ಸ್ಪಷ್ಟ
ಹೇಳ್ತೇನೆ ನಾನು. ಯಾವ ರೀತಿ ಸಿದ್ದರಾಮಯ್ಯನವರು ಅವರಿಗೆ ಅಲ್ಲಿ ಒತ್ತಡ ಜಾಸ್ತಿ ಆಗಿ, ಅವರೇ ಹೇಳಿದ ಶಬ್ದ ಹೇಳ್ತಾನೆ, ಆ ಒತ್ತಡ ಜಾಸ್ತಿ ಆಗಿ ಕಾಂಗ್ರೆಸ್ಗೆ ಹೋದ್ರು, ಅದೇ ರೀತಿ ಇವತ್ತು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರಿಗೆ ಅಲ್ಲಿ ಒತ್ತಡ ಜಾಸ್ತಿ ಆಗಿ ಅವ್ರಿಗೆ ಬೇಡ ಅಂತ ಅನ್ಸ್ಕೊಂಡು ಬಿಜೆಪಿ ಬರ್ತಾ ಇದ್ದಾರೆ. ಬಹುಶಃ 10-12 ತಿಂಗಳ ಕೆಳಗೆ ಈಶ್ವರಪ್ಪನವರು ಒತ್ತಡ ಜಾಸ್ತಿಯಾಗಿ ಸ್ವಲ್ಪ ಮಾತಾಡಿದ್ರು ಅನ್ಸುತ್ತೆ. ಸರ್, ನಾವೆಲ್ಲ ಬಿಟ್ರೆ ಕೆಲವು ರಾಜಕೀಯ ನಾಯಕರುಗಳಿಗೆ ಒತ್ತಡ ಜಾಸ್ತಿ ಆಗ್ಬೋದು. ಅಪಾರವಾದ ಗೌರವಗಳನ್ನು ಕೆಲವು ಮಾತುಗಳನ್ನ ಹೇಳಿ ಬಯಸ್ತೇವೆ. ನಮ್ಮನ್ನು ಸಂಘ ಅಂದ್ರೆ RSS ಕಂಟ್ರೋಲ್ ಮಾಡ್ತದೆ ಅಂತ ನೀವು ಬಹಿರಂಗವಾಗಿ ಒಪ್ಕೊಳ್ತೀರಿ. ರಾಜಕೀಯ ನಿಮ್ಮ ಮೇಲೊಂದು ಹಿಡಿತ ಇದೆ, ಅದು ಒಪ್ಕೊಂಡು ನಾನು ಬಾರಿ ಸಂತೋಷವಾಗಿ ಹೇಳ್ತೇನೆ ಅದನ್ನ. ಸಂಘದ ಹಿಡಿತ ಇದ್ದಂತ ಒಂದು ರಾಜಕೀಯ, ನಮ್ಗೆ ಆ ಹಿಡಿತ ಇಲ್ಲ, ಹೈಕಮಾಂಡ್ ಮಾತ್ರ ಅಂತ. ನಿಮ್ಗೆ ಹೈಕಮಾಂಡ್ ಇದೆ, ಅದರೊಳಗೆ ಎಡೆಯಲ್ಲಿ ಒಂದು ಸಂಘ ಇದೆ, ತಪ್ಪಿಲ್ಲ ಅದರಲ್ಲಿ. ಅದೊಂದು ಹಿಡಿತ ಇರ್ತಕ್ಕಂಥ ಆ ಹಿಡಿತ ಇದ್ದ ಪಕ್ಷದಲ್ಲೇ ಅದರ ಸಕ್ರಿಯ ಕಾರ್ಯಕರ್ತರಂತ ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರು ರಸ್ತೆ ಮೇಲೆ ಚಪ್ಲಿಯಲ್ಲಿ ಹೊಡ್ಕೊಂಡ್ರಲ್ಲ ಸ್ವಾಮಿ, ಇದಕ್ಕೇನು ಉತ್ತರ ಹೇಳ್ತೀರಿ ಸರ್? ಇದೆಂತ ಅದಪ್ಪತನ, ಇವತ್ತು ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರಿ ಕೆಜೆಪಿ ಪಕ್ಷ ಕಟ್ಟಿದಂತ ಯಡಿಯೂರಪ್ಪನವರಲ್ಲಿ ನಾನೆಂದೂ ಮತ್ತೆ ಮರಳಿ ಬಿಜೆಪಿಗೆ ಬಾರ ಎಂದು ಹೇಳಿದಂತ ಶೋಭಾ ಕರಂದ್ಲಾಜೆ ಅವರಲ್ಲಿ ಇದೇನು ಇತಿಹಾಸದ ಅಲ್ಲ, ಇದು ಕೇವಲ ಒಂದು 3-4 ವರ್ಷಗಳ ಕೆಳಗಿನ ಕವಡೆ ಆಟಗಳು ಅದಲ್ವೇ? ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಒತ್ತಡ ಹೆಚ್ಚಾಗಿ ಸಿದ್ದರಾಮಯ್ಯನವರು ಹೋದ್ರು ಅಂತ ಹೇಳೋದಾದ್ರೆ, ಇವತ್ತು ಯಡಿಯೂರಪ್ಪನವರು ಎಲ್ಲಿಗೆ ಹೋದದ್ದು, ಕರಂದ್ಲಾಜೆ ಅವರು ಎಲ್ಲಿಗೆ ಹೋದ? ಅದನ್ನೇ ನಾವು ಹೇಳಿದ್ರು. SM ಕೃಷ್ಣ ಅವರು ಎಲ್ಲಿದ್ರು? ನಿಮ್ಮ ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿಗಳಾಗಿದ್ರು. ಅಂದ್ರೆ ಇವತ್ತು ಅಂದ್ರೆ ನೀವು ಹೇಳಿದಂದ್ರೆ ನಾನು ಹೇಳಿದ್ರೆ ರೇವು ನಾಯಕ್ ಬೆಳಮಗಿ ಅವರು ನಿಮ್ಮಿಂದ ಬಂದ್ರು, ಬಹಳ ಸ್ಪಷ್ಟವಾಗಿ ನಿಮ್ಮನ್ನ ಬಿಟ್ಟು ಬಂದವರು, ಬಹಳ ಯೋಗ್ಯ ಚರಿತ್ರೆ ಇದ್ದಂತವ್ರು, ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಂತ ಒಬ್ಬ ಯೋಗ್ಯ ಚರಿತ್ರೆ ಇದ್ದಂತ ಬೇಳುನಾಯಕ ಮೆರವಣಿಗೆ ಅವರು ಪಕ್ಷ ಬಿಟ್ಟು ಬಂದಾರೆ. ಎಲ್ಲ ನಿರಂತರ ವಾಸ್ತವರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಕಾಂಗ್ರೆಸ್ನವರಿಂದ ಏನೋ ಒಂದು ರೆಸಾರ್ಟ್ಗಳಲ್ಲಿ ಮತ್ತೆ ರೆಸಾರ್ಟ್ಗೆ ಹೋಗಿದ್ದಾರೆ ಮಡಿಕೇರಿಗೆ ಸಿದ್ದರಾಮಯ್ಯ. ರೆಸಾರ್ಟ್ಗೆ ಸಿದ್ದರಾಮಯ್ಯ ಹೋಗ್ಬೇಕಾದ್ರೆ ಎಲ್ರಿಗೂ ಒಂದು ಸ್ವಲ್ಪ ನಡುಕು ಸ್ಟಾರ್ಟ್ ಆಗ್ತದೆ. JDS ಅವ್ರಿಗೆ ಏನಪ್ಪಾ ಇವರ ಆಟ ಮತ್ತೆ ಶುರುವ, ಈ ಚಂದ ಹೇಳಿಕೆಗಳು ಬರ್ತಾ ಇದೆ, ನಾನು ಮುಖ್ಯಮಂತ್ರಿ ಆಗ್ತಾರೆ, ನಮ್ಮ ನಾಯಕ ಏನಿದ್ರು ಸಿದ್ದರಾಮಯ್ಯ, ನಮ್ಮದು ಬಾಸ್ ಏನಿದ್ರು ಸಿದ್ದರಾಮಯ್ಯ ಅಂತ ಹೇಳುವಾಗ ಎಲ್ಲೋ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಹೆದರಿಕೆ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ, ಸಿದ್ದರಾಮಯ್ಯನವರು ಈ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಇದು ರಾಜ್ಯದ ಜನತೆ ನೋಡಿದೆ. ಇಡೀ ಹಗಲು ರಾತ್ರಿ ಈ ಚುನಾವಣಾ ಪ್ರಚಾರದಲ್ಲಿ ಕೈಗೊಂಡು ಇಡೀ ಅವರ ಸುಸ್ತಾಗಿ ಹೋಗಿರ್ತಾರೆ. ಅವ್ರಿಗೊಂದು ಕೂಡ ಪರ್ಸನಲ್ ಲೈಫ್ ಅನ್ನುವಂಥದ್ದಿಲ್ವಾ? ಅವರೊಂದು ರೆಸಾರ್ಟ್ ಹೋಗಿ ಕುತ್ಕೊಳ್ಳಿಕ್ಕಿಲ್ವಾ? ಅವರು ಸಿದ್ದರಾಮಯ್ಯನವರ ರಿಸಾರ್ಟ್ ಅದೇ ಏನೇ ಇರಲಿ, ಅವರು ಹೋಗಿರುವಂತದ್ದು ಅವರ ರೆಸ್ಟಿಗೋಸ್ಕರ ಹೋಗಿರ್ಬೋದು. ಮೊನ್ನೆ ತಾನೇ ನಮ್ಮ ಕುಮಾರಸ್ವಾಮಿ ಅವರು ಬಂದ್ರು, ದೇವೇಗೌಡರು ಬಂದು ಇಲ್ಲಿ ಮೂಳೂರಲ್ಲಿ. ಜನರು ಹೇಳುವ ಪ್ರಕಾರ ರೆಸಾರ್ಟ್ ಅಲ್ಲಿ ಕೂತ್ಕೊಂಡು ಆಟ ಆಡ್ತಾರೆ, ಏನು ಆರೋಗ್ಯ ರಿಸಾರ್ಟಿಗೂ ವೈಭವೋಪೇತ ರಿಸಾರ್ಟ್ಗೂ ಬಹಳ ವ್ಯತ್ಯಾಸ ಇದೆ. ನೀವು ಇಲ್ಲಿ ಬಹುಶಃ ಮೂಡೂರಿನ ರಿಸಾರ್ಟ್ ಅನ್ನು ನೋಡಿರ್ಬೋದು. ಆರ್ಡಿನರಿ ಒಂದು ಮನೆ, ಒಂದು ಪುರಾತನ ಮನೆಯನ್ನ ಮತ್ತೆ ಅಲ್ಲಿ ಏನು ರೀಸ್ಟ್ರಕ್ಚರಿಂಗ್ ಮಾಡಿದಂತ ಒಂದು ಮನೆ, ಅಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ಗಳನ್ನ ತೆಗ್ತಾ, ಅಲ್ಲಿ ಯಾವುದೇ ಐಷಾರಾಮಿ ನಾನು ಸಹ ಅಲ್ಲಿ ನಾನು ಇದ್ದೆ, ನನ್ನ ಅಂದ್ರೆ ಟ್ರೀಟ್ಮೆಂಟ್ಗೆಲ್ಲ ಬೇರೆಯವ್ರ ಗೆಸ್ಟ್ಗಳನ್ನ ಇಟ್ಟಿದ್ದೆ. ಅದೊಂದು ಇಟ್ಸ್ ಗೆಸ್ಟ್ ಹೌಸ್, ಅದೇನು ರಿಸಾರ್ಟ್ ಅಲ್ಲ. ಅದು ಯಾವ ವ್ಯವಸ್ಥೆಗಳು ಬೇರೆ ವ್ಯವಸ್ಥೆ, ಬಟ್ ಅದು ಬ್ಯೂಟಿಫುಲ್ ಒಂದು ಅತ್ಯಂತ ಪುರಾತನ ಒಂದು ಮನೆಯನ್ನು ತಂದು ಅಲ್ಲಿ ಮತ್ತೆ ಬಹಳ ಚಂದವಾಗಿ ಮೇಂಟೈನ್ ಮಾಡಿದ್ದಾರೆ. ರಾಧಾ ಗ್ರೂಪ್ ಆಫ್ ಇವರು ಕನ್ಸರ್ನ್ ಅವರು ಒಂದು ಅತ್ಯಂತ ಚಂದವಾಗಿ ಮೇಂಟೈನ್ ಮಾಡಿದ್ರು. ಅದೊಂದು ಒಂಥರ ಇದು ಅದನ್ನು ನೋಡ್ಬೇಕಾದ ಯಾರದು, ಅದು ಬಿಟ್ಟು ಅದು ರಿಸಾರ್ಟ್ ಅಲ್ಲ. ಅಲ್ಲಿ ಅವ್ರಿಗೆ ಆರೋಗ್ಯ ಟ್ರೀಟ್ಮೆಂಟ್ ಆಗ್ತದೆ. ಅದ್ರ ಬಗ್ಗೆ ಅಪಪ್ರಚಾರಗಳು ನಡೀತು ಬಿಡಿ. ಇವರ ರಿಸಾರ್ಟ್ಗಳ ಬಗ್ಗೆ ಭಾರತೀಯ ಜನತಾ ಪಕ್ಷ ರಾಮಾಯಣ ಬರಿಬಾರ್ದು. ಯಾಕಂದ್ರೆ ಮೂಲ ಕಾರಣನೇ ವಾಲ್ಮೀಕಿ ರಾಮಾಯಣ ಬರಿಬೇಕು ಹೊರತು ಬಿಜೆಪಿ ಅವರು ರಾಮಾಯಣ ಬರೀಲಿಕ್ಕೆ ಹೋಗ್ಬಾರ್ದು. ರಿಸಾರ್ಟ್ ಅನ್ನೋ ಶಬ್ದಕ್ಕೆ ಅರ್ಥ ಮಕ್ಕಳಿಗೂ ರಿಸಾರ್ಟ್ ಅಂತ ಕಲ್ಸಿ ಕೊಟ್ಟಿದ್ರೆ ಅವರು ಅದರಿಂದ ಆ ರಿಸಾರ್ಟ್ ಬಗ್ಗೆ ಬಿಟ್ಬಿಡು. ಯಾಕಂದ್ರೆ ಅವ್ರು ಹೇಳುದು ಬೇಡ. ಯಾರು? ನಾನು ಹೇಳಿದಲ್ಲ, ರಿಸಾರ್ಟ್ ಹೇಳಿದ ಅವರು. ಅಲ್ಲ, ನೀವಲ್ಲ, ಇಡೀ ಭಾರತೀಯ ಜನತಾ ಪಕ್ಷ ಕಮೆಂಟ್ಸ್ ಬರ್ತಾ ಇತ್ತು ಎಲ್ಲ ಕಡೆ. ಕಮೆಂಟ್ಸ್ ಮಾಡುವಂತದ್ದು ಜನರ ವೈಯಕ್ತಿಕ ಹಕ್ಕುಗಳು. ಒಂದು ಕಡೆ ಕುಮಾರಸ್ವಾಮಿ ಅವರು ವಿಫಲ ಆಗ್ತಾ ಇದ್ದಾರೆ ಉಳಿಸಿಕೊಳ್ಳಲಿಕ್ಕೆ ಸರ್ಕಾರ. ನೋಡಿ, ಕುಮಾರಸ್ವಾಮಿ ಅವರು ಸರ್ಕಾರ ಉಳಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ವಿಫಲ ಆಗ್ತಾರೆ ಅನ್ನುವಂಥದ್ದು ಸುಳ್ಳು. ಯಾಕಂದರೆ ನಾವು ಅವರೊಟ್ಟಿಗೆ ಮೊನ್ನೆ ನೋಡಿದ್ದೇವೆ, ಯಾವುದೇ ಗೊಂದಲ ಅವರಲ್ಲಿಲ್ಲ. ಎಲ್ಲರ ಹತ್ರನೂ ಕೂಡ ಎಲ್ಲ ಗೊಂದಲಗಳು ನಿವಾರಣೆ ಆಗಿದೆ. 23ರ ಫಲಿತಾಂಶ ಇನ್ನಷ್ಟು ಈ ಸರ್ಕಾರವನ್ನು ಸುಭದ್ರಗೊಳಿಸುವಂಥ ರಿಸಲ್ಟ್ ನಾಳೆ 23ಕ್ಕೆ ಬರ್ತದೆ. ಇವರು BJP ಅವರ ಕನಸು ಬಹಳಷ್ಟು ಕನಸು ಕಟ್ಕೊಂಡಿದ್ದಾರೆ. ಅವರು 1 ವರ್ಷದಿಂದ ಎಷ್ಟು ಸಲ ಕನಸು ಕಟ್ಟಿದ್ರು, ಯಾವ ಕನಸು ಕೂಡ
ನನಸಾಗಲಿಲ್ಲ. ಇದು ಕೂಡ ಕೊನೆಯ ಒಂದು ಅವರ ಪ್ರಯತ್ನವನ್ನ ಈಗ ಮಾಡ್ತಾ ಇದ್ದಾರೆ. ಬಹಳ ಸಂತೋಷದಲ್ಲಿದ್ದಾರೆ. ಒಂದು ರಮೇಶ್ ಜಾರಕಿಹೊಳಿ ಅವರು ಹಾಗೆ ಹೇಳಿದ್ರು, ಹೀಗೆ ಹೇಳಿದ್ರು, ನಮ್ಮಲ್ಲಿ ಬರ್ತಾರೆ ಅವರು, ಅದು ಕೂಡ ಕನಸೆ. ರಮೇಶ್ ಜಾರಕಿಹೊಳಿ ಅವರು ಕೂಡ ಮೊನ್ನೆ ನಾಯಕರಾದಂಥ ಯಾರೋ ಕಾಂಗ್ರೆಸ್ನವರು ಹೇಳಿದ್ರು, ಅವರು ಕೂಡ ಎಲ್ಲಿಯೂ ಹೋಗುವುದಿಲ್ಲ. ಮತ್ತೆ ಚಿಂಚೋಳಿ ಮತ್ತೆ ಯಾವುದು ಇನ್ನೊಂದು ಇಲೆಕ್ಷನ್ ಕುಂದಗೋಳ. ಈ ಕುಂದಗೋಳ ಚಿಂಚೋಳಿ ಇಲೆಕ್ಷನ್ ಇಡೀ ರಾಜ್ಯದ ಜನತೆ ಬಹಳ ಅಲ್ಲಿ ಆ ಕುಂದಗೋಳ ನೋಡ್ತಾ ಇದ್ದಾರೆ. ಇನ್ನು ಮುಂದೆ ಈ ಆಪರೇಷನ್ ಕಮಲ ನನ್ನ ಲೆಕ್ಕದಲ್ಲಿ ಈ 2 ಉಪಚುನಾವಣೆಯಲ್ಲಿ ಎಂಡ್ ಆಗ್ತದೆ. ಯಾರು ಕೂಡ ಒಂದು ಪಕ್ಷದಲ್ಲಿ ಗೆದ್ದ ನಂತರ ಅವ ಬಿಟ್ಟು ಲಾಭಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ತನ್ನನ್ನೇ ತಾನು ಮಾರಿಕೊಂಡು ಬೇರೆ ಪಕ್ಷಕ್ಕೆ ಹೋಗುವಂತ ಒಬ್ಬ ಜನನಾಯಕನಾಗಿ ಬರುವಂತ MLA ಇರ್ಬೋದು, MP ಇರ್ಬೋದು, ಅವರಿಗೆ ತಕ್ಕ ಪಾಠ ಈ ರಾಜ್ಯದ ಜನತೆ ಕಲಿಸ್ಬೇಕು. ಈ 23ಕ್ಕೆ ನಿಲ್ಬೇಕಿದು. ಇನ್ನು ಮೇಲೆ ಈ BJP-ಯವರು ನಾವು ಸರ್ಕಾರ ಮಾಡ್ತೇವೆ, ಇನ್ನು 10 ಜನ ಬರ್ತಾರೆ, ಯಾವ 10 ಜನ ಸಹ ಬರೋದಿಲ್ಲ, 4 ಜನ ಸಹ ಬರೋದಿಲ್ಲ. ಇವರು ಹೇಳಿದಾಗೆ ಅವರಿಗೆ 104ಕ್ಕಿಂತ 1 ಜಾಸ್ತಿ ಆಗುದಿಲ್ಲ BJP ಅವರಿಗೆ. ಇವರು ಹೇಳಿದ್ದಾರೆ 100ಕ್ಕೆ 100 ಹೇಳಿದ್ರಲ್ಲ, 100ಕ್ಕೆ 104ಕ್ಕಿಂತ ಜಾಸ್ತಿ ಆಗುದಿಲ್ಲ. ಏನ್ ಹೇಳ್ತೀರಿ ಕಿಣಿ ಅವರೇ? ಅಲ್ಲ, ಅವರ ಒಂದು ಧೈರ್ಯಕ್ಕೆ ಮೆಚ್ಚಬೇಕು. ನಾವಂತೂ ನಾನು ಹೇಳಿದಲ್ಲ, ಈ ಚುನಾವಣೆ ಅಂತ ಹೇಳಿದ್ರೆ ಇವ್ರು ಹೇಳಿದ್ರು ಬಹಳ ಇದು. ಹಾಗಾದ್ರೆ ಕಳೆದ ಸರ್ತಿ ಸಿದ್ದರಾಮಯ್ಯನವರು ಇದ್ದಾಗ ಇದೇ JDS ನಲ್ಲಿದ್ದಂತ ಜಮೀರ್ ಅಹಮದ್ ಅವ್ರನ್ನವ್ರು ಹೇಳಿದ್ರಲ್ಲ, ಅದು ಎಂತ ಬವಳ ಮೌಲಾದಿ ಅದೆಲ್ಲ ಹೇಳಿಕ್ಕೆ ಆಗ್ತದ ರಾಜಕಾರಣದಲ್ಲಿ? ಇದೇ ಮಾಗಡಿ ಬಾಲಕೃಷ್ಣ ಹೆಸರು ಇಟ್ಕೊಳ್ಳಿ. ನಾನು ಹೇಳ್ತಾ ಇರುವಂತದ್ದು JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP-ಯ ಎಲ್ಲ ಶಾಸಕರು ಇನ್ನು ಮೇಲೆ ಹೇಗಿರ್ಬೇಕು ಅನ್ನುವಂಥದ್ದು ಜನಕ್ಕೆ ನಾನು ಮೊದಲು ಹೇಳಿದೆ. ಇಲ್ಲದಿದ್ರೆ ಇದು ನಿರಂತರವಾಗಿ ಇರ್ತದೆ. ಇಲ್ಲದಿದ್ರೆ ಒಂದು ಚುನಾವಣಾ ನೀತಿ ಇದು ಅವರನ್ನ ಏನೋ ಎಲ್ಲ ಇದು ಮಾಡ್ಬೇಕು. ಏನು, ಒಬ್ಬ ಚುನಾವಣೆ ನಿಂತ ನಂತರ ಒಂದು ಪಕ್ಷದಲ್ಲಿ ಒಂದು ಗೆದ್ದ ನಂತರ 5 ವರ್ಷ ಅವನು ಬೇರೆ ಯಾವುದೇ ಪಕ್ಷಕ್ಕೆ ಹೋಗ್ಲಿಕ್ಕಿಲ್ಲ ಅನ್ನುವಂತ ಕಾನೂನನ್ನ ತರಬೇಕು. ಇದು ನಮ್ಮ ಜಿಲ್ಲೆಗೂ ಮತ್ತು ಮೇಲಿನ ಜಿಲ್ಲೆಗೆ ಇರತಕ್ಕಂಥ ವ್ಯತ್ಯಾಸ. ನಮ್ಮ ಜಿಲ್ಲೆಗೂ ಮತ್ತು ಮೇಲಿನ ಜಿಲ್ಲೆ, ನಮ್ಮ ಉಡುಪಿ ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಇಂಥ ರಾಜಕಾರಣವನ್ನು ನಾವು ಒಪ್ಪುದೇ ಇಲ್ಲ. ನಾವ್ ಎಂತದೇ ಆಗ್ಲಿ, ಸೋಲಾಗ್ಲಿ, ಗೆಲ್ಲುವುದಿಲ್ಲ, ಆದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ, ಸಂತೋಷ ಪಡ್ತಾರೆ ಇಲ್ಲಿ ಅವರು ಅಷ್ಟೇ. ಇರ್ತದೆ ರಾಜಕೀಯ ಪಕ್ಷವಾಗಿ. ಹಾರ್ಟ್ಲಿ ಇವರು ಒಪ್ಪುದಿಲ್ಲ, ನನ್ಗೆ ಗೊತ್ತು ಇವ್ರ ಮನಸ್ಸು ಏನಂತ ಗೊತ್ತು, ಹಾರ್ಟ್ಲಿ ಗೊತ್ತು. ಆದ್ರೆ ಸಂತೋಷ ಮಾತ್ರ ಬಹಳಷ್ಟು ಅಲ್ಲ, ಸ್ವಾಭಾವಿಕವಾಗಿ ಇರ್ತದೆ, ವ್ಯಕ್ತಿಗತವಾಗಿ. ಇನ್ನೊಂದು, ಇಂತಹ ರಾಜಕಾರಣಗಳು ಹಿಂದಿನಿಂದಲೂ ನಡೀತಾ ಇದೆ, ಇರ್ತದೆ. ಇನ್ನು ಮುಂದೆ ನಮ್ಮ 3 ಜನರ ಹತ್ರ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಪಕ್ಷದಲ್ಲೇ ಕೊನೆಯ ತನಕ ಉಸಿರಿರುವುದಕ್ಕೆ ಇದ್ರೂ ಈಗಿನ ಈ ಬದಲಾವಣೆಗಳು ಇರ್ತದೆ. ಮುಖ್ಯವಾಗಿ ಇರುವಂತದ್ದು ರಾಜ್ಯ ರಾಜಕಾರಣದ ಮೇಲೆ ಹೊಸ ದಿಕ್ಕು ಅಂತೂ ಮೇ 23ಕ್ಕೆ ಆಗ್ತದೆ. ಅದು ಇವರು ಹೇಳಿದಾಗೆ 2ಕ್ಕೆ 2 ಅವ್ರು ಗೆದ್ರೆ ಅದು ಇರ್ಬೋದು. 2ಕ್ಕೆ 2 BJP ಗೆದ್ದು ಮತ್ತೆ ಪುನಃ ಬದಲಾವಣೆಗಳ ದಿಕ್ಕುಗಳು ಬರ್ಬೋದು. 2ಕ್ಕೆ 2 ಗೆಲ್ಲುವುದ್ರಲ್ಲಿ ಯಾವುದೇ ಸಂಶಯ ಇಲ್ಲ. 28ರಲ್ಲಿ ನಾವು ಎಷ್ಟು ಗೆಲ್ತೇವೆ, ನೀವು ಎಷ್ಟು ಗೆಲ್ತೇವೆ ಅಂತ. 2ಕ್ಕೆ 2ರಲ್ಲಿ ನಮ್ದೇನು ವಿಷಯ ಇಲ್ಲ ಸರ್. ರಾಜ್ಯ ರಾಜಕಾರಣಕ್ಕೆ ಬೇಕಾದದ್ದು 2 ಸೀಟಿನ ವಿಷಯ, ಕೇಂದ್ರಕ್ಕೆ ಬೇಕಾದಿರ್ತಕ್ಕಂಥ 22. ನಾವು ಮೊನ್ನೆ ನಮ್ಮ ನಾಯಕರಾದಂತ ಯಡಿಯೂರಪ್ಪರು ಕ್ಲಿಯರ್ ಹೇಳಿದ್ದಾರೆ, ರಾಜ್ಯದಲ್ಲಿ ನಾವು 22 ಸೀಟಿನ ಮೇಲೆ ಗೆಲ್ತೇವೆ ಅಂತ ಹೇಳುವಂತದ್ದು ಹೇಳಿದ್ದಾರೆ. ಅಂತಹ ವಾತಾವರಣ ಇದೆ. ಅವರು ಎಲ್ಲ ಕಡೆ ಹೇಳಿದ್ದಾರೆ. ಅದೇನು ಅರೆ ಪುಲ್ವಾಮಾ ದಾಳಿ ಆದ್ರೂ ನಾನು 22 ಸೀಟ್ ಗೆಲ್ತೀನಿ ಹೇಳ್ತಾರೆ. ಸರ್ 22 ಸೀಟಿನ ಬಗ್ಗೆ ನಿಮಗೆ ಹೇಳಬೇಕು ಹೇಳ್ತಾರೆ. ಈಗ ಅಂತೂ 27 ಹೇಳ್ತಾ ಇದ್ದಾರೆ. ಅಲ್ಲ, ಅದು ಹೇಳಿಕ್ಕೆ ಆಗುದಿಲ್ಲ. ನಾವು ಹೇಳಿದಲ್ಲ, NDTV ಹೇಳಿದ್ದು ಮೊನ್ನೆ. ನಾನು ಹೇಳಿದಲ್ಲ, NDTV ಹೇಳಿದ್ದು, ರಾಷ್ಟ್ರೀಯ NDTV ಹೇಳಿದ್ದು ಕರ್ನಾಟಕದಲ್ಲಿ 27 BJP ಬರ್ತದೆ, 1 ಪಕ್ಷೇತರ ಬರ್ತದೆ ಅಂತ ಹೇಳಿ. ಈ ಮಾಧ್ಯಮ ಸೀಟ್ ಇಲ್ಲ, ಖಂಡಿತ ಅಲ್ಲಿ ನಮ್ಮ ಸಪೋರ್ಟ್ಗೆ ನಾವು ಸಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಸುಮಲತಾ ಅವರಿಗೆ. ಅಲ್ಲ, ಇದು ಇನ್ನು ನೋಡಿ, ಇನ್ನು ನಾನು 3 ಜನ ಕೂತ್ಕೊಂಡು ನಾವೇನು ಹೇಳಿದ್ರು, ಇಲ್ಲಿ ಚುನಾವಣೆ ಮುಗ್ದಿದೆ, ಚುನಾವಣೆ ರಿಸಲ್ಟ್ ಪೆಟ್ಟಿಗೆಯಲ್ಲಿದೆ, ಸರಿ ತಾನೆ? ಆ ಪೆಟ್ಟಿಗೆ ಓಪನ್ ಆದ ನಂತರವೇ ಇನ್ನು ಗೊತ್ತಾಗಬೇಕು. ಬಟ್ ಒಟ್ಟಾರೆ ರಾಜ್ಯದಲ್ಲಿ ವಾತಾವರಣ ನೋಡಿದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಬಹಳ ದೊಡ್ಡ ವಾತಾವರಣ ಇದೆ. ನಮ್ಗಂತೂ ವಿಶ್ವಾಸ ಇದೆ ಸರ್. ನಾವು ವಿಶ್ವಾಸ ಅಂದ್ರೆ ಒಂದು ಹಂತದ ನಟ ವಿಶ್ವಾಸ ಮಾಡೋದು ರಾಜಕೀಯ ಪಕ್ಷವಾಗಿ, ಆ ವಿಶ್ವಾಸ ಇದೆ. ಮತ್ತು 100ಕ್ಕೆ 100 ಜನರ ಅಭಿಪ್ರಾಯ ಕೂಡ ಅದೇ ರೀತಿ ಇದೆ ಅಂತೇಳಿ ನಾವು ಭಾವಿಸ್ತೇವೆ. ಸರಿ, ಕಿಶನ್ ಹೆಗಡೆ ಏನೇ ಹೇಳಿಕ್ ಹೋದ್ರೆ ಅಲ್ಲ, ಅವರ ವಿಶ್ವಾಸಗಳು ಸಹಜ, ಸ್ವಾಭಾವಿಕ. ರಾಜಕೀಯ ಪಕ್ಷದ ನಾಯಕರಾಗಿ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ವಿಶ್ವಾಸಗಳು ಇರಬೇಕಾದ್ದೆ. ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಯಡಿಯೂರಪ್ಪನವರ ಅಥವಾ ಅವರ ಒಂದು ಟೀಮ್ ಇರ್ತದೆ. ಹಾಗೆ ವಿಶ್ವಾಸಕ್ಕೆ ದೋಖ ಆಗ್ತದೆ ಅಂತಕ್ಕಂಥ ಮಾತು ಎಲ್ಲ ಕಡೆ ಕೇಳಿ ಬರ್ತದೆ. ಬಹುಶಃ ನಾವು ಯಾಕೆ ಈಗ ಇಲ್ಲಿ ಒಂದು ಬಹಳ ಗಹನವಾಗಿ ಒಂದು ಆಲೋಚನೆ ಮಾಡಬೇಕಾಗಿ ಬರ್ಬೋದು. ಹಾಗಾದ್ರೆ ಏನು,
ಹೌದು, ನಮ್ಮ ನಿರ್ಣಯಗಳೇನು, ನಮ್ಮೆರಡು ಪಕ್ಷಗಳ ನಿರ್ಣಯಗಳೇನು, ನಾವು ಬಹುಸಂಖ್ಯೆಯಲ್ಲಿ ಸ್ಥಾನಗಳನ್ನ ಪಡೆದು ಈ ರಾಷ್ಟ್ರದಲ್ಲಿ ಜಾತ್ಯತೀತ ನೆಲೆಯಲ್ಲಿ ಸರ್ಕಾರವನ್ನು ಸ್ಥಾಪಿಸುವಲ್ಲಿ ನಮ್ಮ ಸ್ಥಾನಮಾನಗಳನ್ನ ನಾವು ಗುರುತಿಸ್ಕೊಳ್ಬೇಕಂತಕ್ಕಂಥ ನೆಲೆಯಲ್ಲಿ ನಾವು ಒಂದು ಹಂತಕ್ಕೆ, ಯಾಕಂತ ಹೇಳಿದ್ರೆ ಬಹುಶಃ ಅವರಿಗೆ ಗೊತ್ತಿರ್ಬೋದು, ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನಾವು ಈ ಒಂದು ಏನು ಮೈತ್ರಿಯ ಸರ್ಕಾರದಲ್ಲಿ ವ್ಯವಸ್ಥೆಯಲ್ಲಿ ಈ ಜಿಲ್ಲೆಯಲ್ಲಿ ನಾವು ಕಳ್ಕೊಂಡಿದ್ದೇವೆ ಬಹಳಷ್ಟನ್ನು. ಅಲ್ಲ, ಅದ್ರಲ್ಲಿ ತಪ್ಪೇನೆ, ನಾನು ಅದು ಬಹಿರಂಗವಾಗಿ, ಆದ್ರೆ ಮನಪೂರ್ವಕವಾಗಿ ಕೆಲಸ ಮಾಡಿದ್ದೇವೆ. ನಮ್ಮ ಚಿಹ್ನೆ ಇಲ್ಲದಾಗ್ಯೂ ಈಗ ಅದೇ ಪರಿಸ್ಥಿತಿ ಮೇಲಿನ ಜಿಲ್ಲೆಯಲ್ಲಿ ಇದೆ. JDS ನ ಚಿಹ್ನೆಗೆ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡತಕ್ಕಂಥದ್ದು, ಕಾಂಗ್ರೆಸ್ ಬಿಟ್ಟುಕೊಟ್ಟ ಸ್ಥಾನದಲ್ಲಿ JDS ಪಕ್ಷ ಕೆಲಸ. ಚುನಾವಣೆ ಮೊದಲೇ ಕಾಂಗ್ರೆಸ್ ಮುಕ್ತವಾಗಿದೆ ಅಂತ ಹೇಳಿದ್ರು. ಕಾಂಗ್ರೆಸ್ ಮುಕ್ತವಾಗಿಲ್ಲ. ಕಾಂಗ್ರೆಸ್ ಇನ್ನೊಬ್ಬರನ್ನ ಸೆಳೆದುಕೊಂಡು ಭಾರತೀಯ ಸಂಸ್ಕೃತಿಯನ್ನು, ಗೆಳೆಯನನ್ನು ಪಡ್ಕೊಂಡು ನಾವು ಮತ್ತೆ ಬೆಳೆಯುವುದು. ಗೆಳೆಯ ದೋಖ ಮಾಡ್ತಾನ ಅಂತಕ್ಕಂಥದ್ದನ್ನ ನಾವು ಯಾರು ಆಲೋಚನೆ ಮಾಡ್ತಿಲ್ಲ, ಮಾಡುವುದೂ ಇಲ್ಲ. ಗೆಳೆತನವನ್ನು ಬೆಳೆಸ್ಕೊಂಡು ನಾವು ಬೆಳಿಲಿಕ್ಕೆ ಹೊರಟಿದ್ದೇವೆ. ನಾವು ಏಕಾಂಗಿಗಳಲ್ಲ, ನಾವ್ಯಾರು ಏಕಾಂಗಿಗಳಲ್ಲ. ಅವ್ರು ಏನ್ ಹೇಳ್ತಿದ್ರು, ಅವರೆಲ್ಲ ಏಕಾಂಗಿ. ನಮ್ಮನ್ನ ಕಾಂಗ್ರೆಸ್ ಮುಕ್ತ ಮಾಡ್ಲಿಕ್ಕೆ ಈ ಭಾರತೀಯ ಜನತಾ ಪಕ್ಷದ ಈ ಜಾತ್ಯತೀತವಲ್ಲದ ಚಿಂತನೆ ಇರ್ತಕ್ಕಂಥ, ಈ ಮತೀಯ ಚಿಂತನೆ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರಿಗೆ ನಮ್ಮನ್ನ ಮುಕ್ತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನ ಮುಕ್ತ ಮಾಡ್ಲಿಕ್ಕೆ ಜನ ನಮ್ಮನ್ನ ತಿರಸ್ಕಾರ ಮಾಡ್ತಾರೆ, ನಾವು ಮತ್ತೆ ಬರ್ತೇವೆ. ಇತಿಹಾಸ ಇದೆ. ಇವತ್ತು ಕಾಂಗ್ರೆಸ್ ಹೋಗಿದೆ, ಬಿಜೆಪಿ 2ರಿಂದ ಬಂದಿದೆ, ಕಾಂಗ್ರೆಸ್ ಸಂಪೂರ್ಣವಾಗಿ ಇಲ್ಲಿ ನೆಲಕಚ್ಚಿ 40 ಸೀಟ್ ಬಂದದ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದದಿದೆ. ಎಲ್ಲವೂ ಇದೆ. ದೇವೇಗೌಡರು ಸಮಸ್ತ ಅವರ ಸಂಪೂರ್ಣ ಪಕ್ಷ ಸೋತು ಹೋಗಿತ್ತು 89 ಮತ್ತೆ ಬಂದಿದ್ದಾರೆ. ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದಂತದ್ದು ಸಹ ಕಾಂಗ್ರೆಸ್ ಅಲ್ಲ, ಮುಂದೆ ಗೆಲ್ಲುವುದು ಕಾಂಗ್ರೆಸ್. ಅದ್ರ ಬಗ್ಗೆ ಏನು ಆಲೋಚನೆ ಮಾಡಬೇಡಿ, ಅದು ಬೇರೆ. ಆದ್ರೆ ಇವತ್ತು ಹೌದು, ಇವತ್ತು ಲೆಕ್ಕಾಚಾರ ಹಾಕ್ಬಹುದು, 8ರಲ್ಲಿ 7 ಸ್ಥಾನ ಬಿಜೆಪಿಯಲ್ಲಿದೆ. ಹೌದು, ಅವರು ಒಂದ್ ಸೈಡ್ ನೋಡುವಾಗ ಅವರು ಒಂದ್ ಸ್ಟೆಪ್ ಮುಂದಿದ್ದಾರೆ ಅಂತ ಹೇಳಿ ತಪ್ಪಾಗುದಿಲ್ಲ. ಒಂದು ಸ್ಟೆಪ್ ಮುಂದಿದ್ದಾರೆ, ಯಾಕಂದ್ರೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು 7 ಸ್ಥಾನವನ್ನು ಗೆದ್ದಿದ್ದಾರೆ. ನಮ್ಮ ಹತ್ರ 1 ಸ್ಥಾನ ಇದೆ. JDS ನಲ್ಲಿ 1 ಸ್ಥಾನವೂ ಇಲ್ಲ, ನಮ್ಮ ಕಾಂಗ್ರೆಸ್ ನಲ್ಲಿ 1 ಸ್ಥಾನ ಇದೆ. ಆ ಲೆಕ್ಕ ಸಂಖ್ಯೆ ನೋಡುವಾಗ ಹೌದು, ಅವರೇ ಹೇಳ್ತಾರೆ ಬೇರೆ ಕಡೆ ಕಾಂಗ್ರೆಸ್ ಇದ್ದಲ್ಲಿ, ಬೇರೆ ಕಡೆ ಇವತ್ತು ಅವರು ದೇವೇಗೌಡರ ವಿರುದ್ಧ ಚುನಾವಣೆ ನಿಂತಿದ್ದಾರೆ. 8ಕ್ಕೆ 7 ಸ್ಥಾನ ಅಲ್ಲಿ ಕಾಂಗ್ರೆಸ್ JDS ಇದೆ. 8ರಲ್ಲಿ 7 ಸ್ಥಾನ JDS ಇದೆ, 7 ಸ್ಥಾನ JDS, 1 ಸ್ಥಾನ ಭಾರತೀಯ ಜನತಾ ಪಕ್ಷ ಇದೆ. ಅವ್ರು ಹೇಳ್ತಾರೆ ಲೋಕಸಭೆಗೆ ಬೇರೆ ಚುನಾವಣೆ, ಇಲ್ಲಿ ಲೆಕ್ಕಕ್ಕೆ ಹಿಡಿಲಿಕ್ಕಿಲ್ಲ. ತುಮಕೂರಿನಲ್ಲಿ ಲೆಕ್ಕಕ್ಕೆ ಹಿಡಿಯುವುದು ಅಲ್ಲ, ಅದು ಇದೇ ಉಲ್ಟಾ ಅಲ್ಲಿದೆ, ಇದೇ ಉಲ್ಟಾ ಅಲ್ಲಿದೆ. ಅದು ಅಲ್ಲ ಹೌದಾದ್ರೆ ಇಲ್ಲಿ ಹೌದಾ? ಅಲ್ಲಿ ಬೇರೆ ರಿಸಲ್ಟ್ ಬರ್ತದಂತೆ, ಇಲ್ಲಿ ಬರಬಾರ್ದ? ಉಡುಪಿ ಮಂಗಳೂರು ಬರಬಾರ್ದ? ಇದು ಏನಂದ್ರೆ ಬಿಜೆಪಿ ಇದ್ರ ಬಗ್ಗೆ ತಲೆಬಿಸಿ ಮಾಡಬೇಡಿ ಯಾರು ಜನತೆ ಯಾಕಂದ್ರೆ ಭಾರತೀಯ ಜನತಾ ಪಕ್ಷದ ಸ್ಟೇಟ್ಮೆಂಟ್ಗಳೇ ಹೀಗೆ. ಆ ಹೊತ್ತಿಗೆ ಏನ್ ಬೇಕೋ ಅದು ಬಾಂಬ್ ಹಾಕಿದ್ರು, ಅದು ನ್ಯೂಕ್ಲಿಯರ್ ಆದ್ರೂ ಆಯ್ತು, RDX ಆದ್ರೂ ಆಯ್ತು, ಏನ್ ಬೇಕಾದ್ರೂ ಹಾಕ್ತಾರೆ. ಆ ಹೊತ್ತಿಗೆ ಅವ್ರಿಗೆ ಹುಟ್ಟಬೇಕು, ಆ ಹೊತ್ತಿಗೆ ಅದು ಬ್ಲಾಸ್ಟ್ ಆಗ್ಬೇಕು. ಅಷ್ಟು ಬಿಟ್ರೆ ಅದಕ್ಕೆ ಯಾವುದೇ ತಾರ್ಕಿಕ ಅವ್ರ ಹಿನ್ನೆಲೆಗಳೇ ಇರುವುದಿಲ್ಲ. ನೋಡಿ, ಇವತ್ತು ಇಲ್ಲಿ ಹೇಳಿದ್ದನ್ನೇ ಅವ್ರು ತುಮಕೂರಲ್ಲಿ ಯಾಕೆ ಹೇಳುವುದಿಲ್ಲ ಸರ್? ಹಾಗಲ್ಲ, ಸ್ಪಷ್ಟ ಕ್ಲಿಯರ್ ಮಾಡ್ತೇನೆ. ಒಬ್ಬ ಉಡುಪಿ ಚಿಕ್ಕಮಗಳೂರಿನ ವಿಷಯದಲ್ಲಿ ಬಂದಾಗ ವ್ಯಕ್ತಿಗತವಾಗಿ ಈ ಕಾಂಗ್ರೆಸ್ ಮುಕ್ತ ಇದೆಲ್ಲ ಜನರೇ ತೀರ್ಮಾನ ಮಾಡಬೇಕು, ನಾವು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಜನ ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್, ಅದರಲ್ಲಿ ಯಾವುದೇ ನಿರ್ಧಾರವನ್ನು ಇದು ಮಾಡಿ. ಉಡುಪಿ ಚಿಕ್ಕಮಗಳೂರಿನ ವಿಷಯಕ್ಕೆ ಬಿಜೆಪಿ ಹೇಳಿರ್ತಕ್ಕಂಥ ಹೇಳಿಕೆ ಇಷ್ಟೇ, ಉಡುಪಿ ಮತ್ತು ಚಿಕ್ಕಮಗಳೂರು ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅವರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಂತ ಕ್ಷೇತ್ರ. ಕಾಂಗ್ರೆಸ್ ತನ್ನ ನೀವು ಹೇಳಿದಾಗ ಎಷ್ಟೋ ಸಲ ಗೆದ್ದಿದೆ. ನಮ್ಮ ಇಲ್ಲಿಯ ಮೆಂಟಾಲಿಟಿ ಓನ್ಲಿ 2 ಪಾರ್ಟೀಸ್, ಬಿಜೆಪಿ ಅಂಡ್ ಕಾಂಗ್ರೆಸ್. ಇಂತಹ ಸಂದರ್ಭದಲ್ಲಿ JDS ಸೀಟು ಆಯ್ತು, ಅದು ಅವರ ನಿರ್ಣಯ, ನಾವು ಯಾರು ಕ್ವಶನ್ ಮಾಡ್ಲಿಕ್ಕೆ? ವಿ ಹ್ಯಾವ್ ನೋ ರೈಟ್ಸ್. ರಾಜ್ಯ ಸರ್ಕಾರದ ಅವ್ರು ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಅಂದ್ರೆ JDS ಸೀಟ್ ಆದ ನಂತರ ಕಾಂಗ್ರೆಸ್ನ ವ್ಯಕ್ತಿ ಹೋಗಿ JDS ನಿಂತದಕ್ಕೆ ಮಾತ್ರ ಬಿಜೆಪಿ ಹೇಳಿರ್ತಕ್ಕಂಥದ್ದು. JDS ಇದೇ ವ್ಯಕ್ತಿ JDS ಅಲ್ಲಿ ನಿಂತರು ನಾವು ಹೇಳ್ತೇವೆ, ಕೃಷ್ಣ ಬೈರೇಗೌಡರು ಕಾಂಗ್ರೆಸ್ ಅಲ್ಲಿ ನಿಂತರು, ಉತ್ತರ ಇವರು ಆಯಾಯ ಪಾರ್ಟಿಲಿ ಅವ್ರು ನಿಂತಾಗ ಯಾರು ಹೇಳುದಿಲ್ಲ. ನೋಡಿ, ಶಿವಸೇನೆಯಲ್ಲಿ ನೀವು ಕೇಳ್ಬೋದು ಪ್ರಶ್ನೆ, ಶಿವಸೇನೆಯಲ್ಲಿ ಲೀಡರ್ ನಿಲ್ಲುದು ಗೊತ್ತಾಯ್ತಾ, ಬಿಜೆಪಿಯಲ್ಲಿ ನಿಲ್ಲುದು. ಇದೊಂದು ರಾಜ್ಯಕ್ಕೊಂದು ಅದ್ಭುತ. ಉಡುಪಿ ಚಿಕ್ಕಮಗಳೂರು ಕಾಂಗ್ರೆಸ್ ಇಂದ ವ್ಯಕ್ತಿಯನ್ನು ಎಕ್ಸ್ಪೋರ್ಟ್ ಮಾಡಿ JDS ಇಂಪೋರ್ಟ್ ಮಾಡಿ ಅಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ಬಿಜೆಪಿ ಅಂತ ಹೇಳಿಕೆ ಕೊಟ್ಟಿದೆ. ಅದಕ್ಕೆ ಉತ್ತರ ವಾಸುದೇವರಾವ್ ಅವರು ಕೊಡ್ಬೇಕು. ಈಗ ನೋಡಿ, ಇವರು ಹೇಳಿದಾಗೆ ಇಡೀ 28 ಕ್ಷೇತ್ರದಲ್ಲಿ 7 ಕ್ಷೇತ್ರ ಜನತಾದಳ ಸ್ಪರ್ಧೆ ಮಾಡಿರುವಂಥದ್ದು. ಆ 7 ಕ್ಷೇತ್ರದಲ್ಲಿ ಮಾತ್ರ ನಾವು ಕಾಂಗ್ರೆಸ್ನ ಚಿಹ್ನೆ ಇಲ್ಲ, ನಮ್ಮ ಚಿಹ್ನೆ. ಹಾಗೆ 21 ಕ್ಷೇತ್ರದಲ್ಲಿ ನಮ್ಮ ಚಿಹ್ನೆ ಇಲ್ಲದೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದು ಇದು ನಮ್ಮ ಮೈತ್ರಿ. ಇದಕ್ಕೆ ಮೈತ್ರಿ ಸರಿ, ಆದ್ರೆ ಆ ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದಿಂದ ನಿಮ್ಮ ಚಿಹ್ನೆ ಅಡಿ ನಿಲ್ಲಿಸಿದ್ದು ಇದು ಹೊಸತು ಹೇಳುದವರು ಇರ್ಬೋದು. ಇದನ್ನೊಂದು ಹೊಸತು ಯಾಕೆ ಆಗಬಾರ್ದು? ನೋಡಿ, ಇವತ್ತು ನಮ್ಮ JDS ಅಲ್ಲಿ ನಿಂತಿದ್ದಾರೆ, JDS ಅಲ್ಲಿ ನಿಂತಿದ್ದಾರೆ, JDS ಪಕ್ಷದ ನಮ್ಮ ಸದಸ್ಯತ್ವ ಹೊಂದಿದ್ದಾರೆ.
ಅದರಲ್ಲಿ ಈ ಬಿಜೆಪಿ ಅವರಿಗೆ ಯಾಕೆ ಹೊಟ್ಟೆ ಕಿಚ್ಚು? ಯಾಕೆ ಹೊಟ್ಟೆ ಕಿಚ್ಚು? ಸುಮ್ಮನೆ ಒಂದು ನೋಡಿ ನೋಡಿ ಅವರು ಬಿಜೆಪಿ ಅವರು ಜೆಡಿಎಸ್ ಅಭ್ಯರ್ಥಿ ಅಷ್ಟೇ. ಇವರಿಗೆ ಜೆಡಿಎಸ್ ನ ಸದಸ್ಯ ನೋಡಿ, ಬಿ ಫಾರ್ಮ್ ಅನ್ನೋ ಸಿಸ್ಟಮ್ ಇದೆ. ಬಿ ಫಾರ್ಮ್ ಯಾರಿಗೆ ಕೊಡ್ತಾರೆ? ಪಕ್ಷದ ಸದಸ್ಯರಿಗೆ ಕೊಡುವಂಥದ್ದು. ಪಕ್ಷದ ಸದಸ್ಯರಿಗೆ ಬಿ ಫಾರ್ಮ್ ಅವರು ಕೊಟ್ಟಿದ್ದಾರೆ. ಅವರು ಅದ ಬಿ ಫಾರ್ಮ್ ಜೆಡಿಎಸ್ ನ ಬಿ ಫಾರ್ಮ್ ನಂತರದ ಪ್ರಕ್ರಿಯೆಗಳು ಮೈತ್ರಿ ಪ್ರಕ್ರಿಯೆಗಳು. ಅಲ್ಲಿ ಮೈತ್ರಿ ಅಂತ 2 ಬಿ ಫಾರ್ಮ್ ಕೊಡ್ಲಿಕ್ಕಿಲ್ಲ, ಅಲ್ಲಿ ಒಂದೇ ಬಿ ಫಾರ್ಮ್ ನೋಡಿ. ಇಲ್ಲಿ ಅವರು ಸದಸ್ಯತ್ವ ಪಡೆದಿದ್ದಾರೆ, ಬಿ ಫಾರ್ಮ್ ಕೊಟ್ಟಿದ್ದಾರೆ. ಅಲ್ಲಿಗೆ ಅವರು ಜೆಡಿಎಸ್ ನವರು ಆಯ್ತು. ಅದರ ಮೇಲಿನ ಪ್ರಕ್ರಿಯೆ ಚುನಾವಣಾ ಪ್ರಕ್ರಿಯೆ ನಾವು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಒಟ್ಟಾಗಿ ಕೆಲಸ ಮಾಡ್ತೇವೆ. ಮಾಡಿದ್ದೇವೆ ಸರ್. ಇವರು ಒಟ್ಟಾಗಿ ಕೆಲಸ ಮಾಡಿದಕ್ಕೆ ನಮ್ದೇನಿಲ್ಲ ಅಬ್ಜೆಕ್ಷನ್. ಅಥವಾ ನಾವ್ಯಾರು ರಾಜಕೀಯ ಪಕ್ಷವಾಗಿ ಜನ ತೀರ್ಮಾನ ಮಾಡಿದ್ದಾರೆ, ಅದೆಲ್ಲ ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು. ಅವರೇ ಹೇಳಿದ್ದು, ಕಾಂಗ್ರೆಸ್ ಜೆಡಿಎಸ್ ನ ಅಭ್ಯರ್ಥಿಗಳೇ ಹೇಳಿದ್ದು, ಇದು ನೀವು ಇಲ್ವಾ ಶಿವಸೇನೆ ಇಲ್ವಾ ಅದು ಇಲ್ವಾ ಅಂತ ಕೇಳಿದ್ದು. ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಟ್ಟದ್ದು. ಶಿವಸೇನೆಯಲ್ಲಿದ್ದರೆ ಶಿವಸೇನೆ ನಿಲ್ತಾನೆ ಸಂಜಯ್ ರಾವತ್, ಈಸ್ ಫ್ರಮ್ ಶಿವಸೇನೆ ನಿಲ್ತಾರೆ. ಬಿಜೆಪಿಯಲ್ಲಿದ್ರೆ ಬಿಜೆಪಿ ನಿಲ್ತಾನೆ. ಬಟ್ ಇದೊಂದು ಅದ್ಭುತ ಆದಂತದ್ದು. ಎಂತ ಹೇಳುದು, ಫ್ರೆಶ್ ಡೆವಲಪ್ಮೆಂಟ್ ಕರ್ನಾಟಕದ 2 ಚಿಹ್ನೆ ಶಾಲ ಹಾಕೊಂಡದ್ದು. ಎಲ್ಲಾ ಕಡೆಯಲ್ಲೂ ಕಿಶನ್ ರೆಡ್ಡಿ ಅವರೇ ಪ್ರಾರಂಭ ಆದದ್ದು ಇಲ್ಲಿ ಅಂತ ಹೇಳಿದ್ದಾರೆ. ಒಳ್ಳೆ ರಾಜಕೀಯವಾಗಿ ನಮ್ಗೆ ಮರವುಗಳು ಸಹಜ, ಆದ್ರೆ ಕೆಲವು ಮರವುಗಳನ್ನ ನಾವು ಶಾಲೆ ಯಾರಾದ್ರೂ ಹಾಕಿಲ್ಲ ಹಾಗಲ್ಲ. ಎಲ್ಲೇ ಯಾವುದೇ ಪಕ್ಷದಲ್ಲಿ ಬೇಕಾದ್ರೆ ಇವತ್ತು ಬಿಜೆಪಿ ಮತ್ತು ಇದು ಯಾವುದೇ ಕಾರ್ಗಳಲ್ಲಿ 2 ಫ್ಲಾಗ್ ಇರ್ತದೆ. 2 ಫ್ಲಾಗ್ ಇರ್ತದೆ ಅಲ್ಲ ಅಂತ ಹೇಳಿ ನಾನು ತಂದು ತೋರಿಸ್ತಾರೆ. ಫ್ಲಾಗ್ ಇರ್ತದೆ, ಒಂದರಲ್ಲೇ ಪ್ರಿಂಟ್ ಮಾಡಿ. ನಾವು ಇನ್ನೂ ಒಂದು ಸ್ಟೆಪ್ ಮುಂದೆ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು, ನಾವು ಪ್ರಗತಿಪರ ಚಿಂತನೆಯವರು, ನಾವು ಒಂದು ಸ್ಟೆಪ್ ಮುಂದೆ. ನಾವು ನಮ್ಮಲ್ಲಿ ದ್ರೋಹ ಇಲ್ಲ, ದೋಖ ಇಲ್ಲ ಅಂತಕ್ಕಂಥದನ್ನ ನಾವು ಶ್ರದ್ಧಾಪೂರ್ವಕವಾಗಿ ಒಂದಾಗಿದ್ದೇವೆ ಅಂತ ತೋರಿಸ್ಕೊಳ್ಲಿಕ್ಕೆ ಆಶಾ. ನಮ್ಮ ಕಾರ್ಯಕರ್ತರು ಅದನ್ನು ನೋಡಿ ಕೆಲಸ ಮಾಡಿದ್ದಾರೆ. ಯಾಕೆ ಎಲ್ರಿಗೂ ಖುಷಿಯಾಗಿದೆ. ವೀಕ್ಷಕರೇ, ದೋಸ್ತಿ ಗುದ್ದಾಟ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತದೆ ಸಣ್ಣ ವಿರಾಮದ ನಂತರ. ದೋಸ್ತಿ ಗುದ್ದಾಟ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. 3 ಪಕ್ಷದ ಮುಖಂಡರನ್ನು ಮತ್ತೆ ಸ್ವಾಗತಿಸ್ತೇನೆ. ಮತ್ತೊಮ್ಮೆ ನಾನು ರಾಘವೇಂದ್ರ ಕಿಣಿಯರಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮಾಜಿ ಮುಖ್ಯಮಂತ್ರಿಗಳಾದಂತಹ ಇವರು ಯಡಿಯೂರಪ್ಪನವರು ಒಂದು ಕಡೆಯಲ್ಲಿ ಹೇಳ್ತಾ ಬರ್ತಾರೆ, ನನ್ನ ಸರ್ಕಾರ ರಚನೆ ನಮ್ಮದೇ 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 ಅಂತ. ನಿನ್ನೆ ಗಮನಿಸ್ಬೋದು, ಧಾರವಾಡದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಕೂಡ ಹೇಳ್ತಾರೆ, ಫಲಿತಾಂಶ ಬರಲಿ ನಮ್ಮದೇ ಸರ್ಕಾರ, ಏನೋ ಇದ್ರೆ ಕೆಪಿಸಿಸಿ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಅವರನ್ನು, ಸಿದ್ದರಾಮಯ್ಯನವರನ್ನು ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳ್ತಾರೆ. ಏನೆಲ್ಲ ಈ ಹೇಳಿಕೆಗಳು? ಅಲ್ಲ, ಸರ್ಕಾರದ ಬಗ್ಗೆ ನಾನು ಸ್ಪಷ್ಟೀಕರಣ ಅದೇ ಆಗಲೇ ಹೇಳಿದೆ ನಾನು. ಅಂತಹ ವಾತಾವರಣ ಇದೆ, ಈ ರೀತಿ ಶಬ್ದಗಳು ಬರ್ತಾ ಇದೆ. ಒಟ್ಟಾರೆ ಮೇ 23ರ ರಿಸಲ್ಟ್ ಇಡೀ ಕೇಂದ್ರದ ಚುನಾವಣೆಯ ರಿಸಲ್ಟಿನ ಜೊತೆಗೆ ಕರ್ನಾಟಕ ರಾಜ್ಯದ ಚುನಾವಣೆ, ಆಕ್ಚುಲಿ ರಾಜ್ಯದ ಚುನಾವಣೆ ರಿಸಲ್ಟ್ ಅಲ್ಲ, ಬಟ್ ರಾಜ್ಯದ ಚುನಾವಣೆ ಆಧಾರಿತವಾಗಿ ಅಂತ ಒಂದಿದೆ. ಮತ್ತು ಕಳೆದ ಒಂದು ಚುನಾವಣೆ ಸಂದರ್ಭದಲ್ಲಿ ಕೆಲವು ಮಾತುಗಳು, ಈಗ ಚುನಾವಣಾ ಈಗ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿರತಕ್ಕಂಥದ್ದು ಅದೆಲ್ಲ ಇದೆ. ಒಟ್ಟಾರೆ ಜಗದೀಶ್ ಶೆಟ್ಟರ್ ನೀವು ಹೇಳಿದ್ದನ್ನು ನಾನು ಕೇಳಲಿಲ್ಲ, ನಾನು ಮಾಧ್ಯಮದಲ್ಲಿ ಕೇಳಲಿಲ್ಲ. ರಾಜ್ಯದ ಚುನಾವಣೆಯಲ್ಲಿ ಕೂಡ ಈ ರೀತಿಯ ಮಾತುಗಳು, ಸಿದ್ದರಾಮಯ್ಯರಿಂದಲೂ ಈ ಮಾತು ಬಂತು, ದೇಶದ ಪ್ರಧಾನಿ ಮೋದಿಯವರ ಬಗ್ಗೆ ಇಂಥ ಮಾತುಗಳು, ಇದು ರಾಜಕಾರಣದಲ್ಲಿ ಎಸ್ಪೆಷಲಿ ಈ 2 ಭಾಗದಲ್ಲಿ ನಾವು ಒಪ್ಪತಕ್ಕಂಥದ್ದಲ್ಲ. ಯಾರೇ ಆಗಲಿ ವ್ಯಕ್ತಿಗತ ಅಭಿಪ್ರಾಯ ಭೇದಗಳು ಇದ್ದ ಮಾತ್ರಕ್ಕೆ ವ್ಯಕ್ತಿಗತ ಅಭಿಪ್ರಾಯವನ್ನು, ವೈಯಕ್ತಿಕ ಅಭಿಪ್ರಾಯಗಳನ್ನು ಕೊಡಬಾರ್ದು. ಇದರಲ್ಲಿ ನಾವು ಅಂತ ಬದ್ಧ. ಒಟ್ಟಾರೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ಆಕ್ರೋಶದಲ್ಲಿ ಕೆಲವರೆಲ್ಲ ಮಾತಾಡ್ತಾರೆ, ಆಕ್ರೋಶ ಒಂದು ಆಕ್ರೋಶದಲ್ಲಿ ಮಾತಾಡ್ತಾರೆ. ಅದಕ್ಕೆ ಚುನಾವಣಾ ಆಯೋಗ ಈ ಬಾರಿ ಬಹಳ ಸ್ಟ್ರಿಕ್ಟ್ ತಗೊಂಡಿದೆ, ಆಕ್ಷನ್ ತಗೊಂಡಿದೆ. ಬಟ್ ಇದನ್ನು ಸಾಲದು ಅಂತ ಹೇಳುವಂಥದ್ದು ಜನಮಾನಸದಲ್ಲಿ ಇದೆ. ಕಿಶನ್ ಹೆಗ್ಡೆ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ, ಮುಂದಿನ ಲೋಕಸಭಾ ಫಲಿತಾಂಶ ಬಂದರೆ 13ಕ್ಕಿಂತ ಹೆಚ್ಚು ಸೀಟುಗಳು ಕಾಂಗ್ರೆಸ್ ಪರವಾಗಿ ಬಂದ್ರೆ ಮತ್ತೊಮ್ಮೆ ಸಿದ್ದರಾಮಯ್ಯವರ ಗೇಮ್ ಸ್ಟಾರ್ಟ್ ಆಗ್ತದೆ. ಈ ಬಾರಿ ಸಿದ್ದರಾಮಯ್ಯನವರು ರಾಜ್ಯ ಸರ್ಕಾರ ಕಿಂಗ್ ಮೇಕರ್ ಆಗ್ತಾರೆ, ಮೈತ್ರಿ ಮತ್ತೊಮ್ಮೆ ಮುರಿತದೆ, ಬಿಕ್ಕಟ್ಟು ಪ್ರಾರಂಭವಾಗ್ತದೆ. ಮಾಧ್ಯಮಗಳಲ್ಲಿ ಆಗ್ಲೇ ಹೇಳಿದೆ, ಒಂದು ಇಂಟರ್ಪ್ರಿಟೇಷನ್ 2
ಸಿದ್ದರಾಮಯ್ಯನ ಸರ್ಕಾರ ಬರ್ತದ, ಕುಮಾರಸ್ವಾಮಿ ಅವರ ಸರ್ಕಾರ ಕಂಟಿನ್ಯೂ ಆಗ್ತದ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗುದು. ಯಾಕೆ ಹೇಳಿದ್ರೆ, ಕಡಿಮೆ ಬಂದ್ರೆ ನೀವು ಹೇಳ್ತೀರಿ ಮೈತ್ರಿ ಬೀಳ್ತದೆ ಅಂತೇಳಿ, ಹೆಚ್ಚು ಬಂದ್ರೆ ಹೇಳ್ತೀರಿ. ಹೆಚ್ಚು ಬಂದ್ರೆ ಅರ್ಥ ಏನು? ಮೈತ್ರಿ ಯಶಸ್ವಿಯಾಗಿದೆ ಅಂತ ಅರ್ಥ. ತಾನು ಗೆದ್ದೆ ಅಂತ ಅರ್ಥ ಅಲ್ಲ. ಈ ರಾಜ್ಯದಲ್ಲಿ ಎರಡು ಸಮ್ಮಿಶ್ರ ಸರ್ಕಾರಗಳ ಇದನ್ನ ಅಥವಾ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಮಿಶ್ರಣ ಜನ ಒಪ್ಕೊಂಡಿದ್ದಾರೆ ಅಂತ ಅರ್ಥ. 13ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೇವೆ, ನಾವು ಒಪ್ಕೊಂಡಿದ್ದೇವೆ ಅಂತ ಜನ. ಆಗ ಮೈತ್ರಿ ಇನ್ನಷ್ಟು ಗಟ್ಟಿ ಆಗ್ತದೆ. ಮೈತ್ರಿ ವಿಫಲವಾಗುವುದಿಲ್ಲ. ಕಡಿಮೆ ಬಂದಾಗ ಬೇಕಾದ್ರೆ, ನಾನು ಅಲ್ಲ ಅಂತ ಹೇಳುದಿಲ್ಲ, ನಾನೊಂದು ಚರ್ಚೆಗಾಗಿ ಹೇಳ್ತೇನೆ, ಅತ್ಯಂತ ಕಡಿಮೆ ಬಂದಾಗ ಮೈತ್ರಿ ಬಹುಶಃ ಯಶಸ್ವಿ ಆಗಲಿಲ್ಲ ಏನೋ ಅಂತಕ್ಕಂಥದ್ದು ಆಗ ಏನಾದ್ರೂ ಮಾತುಕತೆಗಳು ಪ್ರಾರಂಭ ಆಗ್ಬೋದು. ನಮ್ಗೆ ಬೇಕಿತ್ತ, JDS ನವ್ರು ಹೇಳ್ಬೋದು, ನಾವು ಮೊದಲು 2 ಇತ್ತು, ನಾವು 5 ನಾವು 7 ಹಾಕಿದ್ದೇವೆ, 5 ಗೆಲ್ತೇವೆ, 6 ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸದಲ್ಲಿದ್ದೇವೆ. ಕಾಂಗ್ರೆಸ್ನವ್ರು ನಾವು ಇದ್ದೇವೆ 21ಕ್ಕೆ ಹಾಕಿದ್ದೇವೆ, ನಾವು 13-14 ಎಂ ಬಿ ಪಾಟೀಲ್ ಹೇಳಿಕೆ, ಸುಧಾಕರ್ ಹೇಳಿಕೆ, DKಶ ಹೇಳಿಕೆ ಎಲ್ಲ ಹಿಂಟು ಕೊಡ್ತದೆ, ಮಾಧ್ಯಮಗಳಿಗೆ ಹಿಂಟು ಕೊಡ್ತದೆ, ಜನತೆಗೆ ಹಿಂಟು ಕೊಡ್ತದೆ. ಮತ್ತೊಮ್ಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಮಾಡಿಸ್ತೇವೆ ಅಂತ ಹೇಳಿ ಅವರು ಹಿಂಟು ಕೊಡ್ತಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಒಂದು ಹೇಳ್ತೇನೆ ಕೇಳಿ, ಯಾವುದೇ ವ್ಯವಸ್ಥೆಗಳಿದ್ರು ಅದು ಪರಸ್ಪರ ಮ್ಯೂಚುವಲ್ ಆಗಿ ಆಗ್ತದೆ ಹೊರತು JDS ಕಾಂಗ್ರೆಸ್ ಮೈತ್ರಿ ಮುರಿದು ಆಗುವುದಿಲ್ಲ. ನೀವು ಒಂದು ನೆನ್ಪಿಟ್ಕೊಳ್ಳಿ. ನೀವ್ ಯಾಕೆ ಅದನ್ನು ಒಪ್ಕೊಳ್ಳುವುದಿಲ್ಲ? ಮ್ಯೂಚುವಲ್ ಆಗಿ ನೋಡಿ, 35 ಸೀಟ್ ಇದ್ದವ್ರು ನಾವು ಮುಖ್ಯಮಂತ್ರಿ ಮಾಡಿದ್ದೇವೆ, ಬಹಳ ಸಂತೋಷದಿಂದ ಮಾಡಿದ್ದೇವೆ ಅಂತ. ಯಾವುದೇ ವ್ಯವಸ್ಥೆಗಳಿದ್ದಲ್ಲಿಯೂ ಸಹಿತ ಅದು ಮ್ಯೂಚುವಲ್ ಆಗಿ ಆಗ್ತದೆ ಹೊತ್ತು ಮೈತ್ರಿ ಮುರಿದು ಆಗ್ತದಂತಕ್ಕಂಥ ಕನಸನ್ನ ಭಾರತೀಯ ಜನತಾ ಪಕ್ಷದವ್ರ ತರ ಬೇರೆಯವ್ರು ಕಾಣುದು ಬೇಡ. ಮೈತ್ರಿ ಮುರಿಯುವುದಿಲ್ಲ, ಮೈತ್ರಿ ಸರ್ಕಾರವೇ ಇರ್ತದೆ, ಕುಮಾರಸ್ವಾಮಿ ಅವರ ಸರ್ಕಾರವೇ ಕಂಟಿನ್ಯೂ ಆಗ್ತದೆ. ಮುಂದಿನ ಯಾವುದೇ ಬದಲಾವಣೆಗಳು ಏನಾದ್ರು ಇದ್ರೂ ಸಹಿತ ಅದು ಮ್ಯೂಚುವಲ್ ಆಗಿ ಆಗ್ತದೆ ಅಷ್ಟೇ. ಸರ್ ನಮಸ್ತೆ, ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಯಾರು ಸರ್? ನಾವು ಮುಲ್ಕಿಯಿಂದ. ಹೇಳಿ ಸರ್, ಹೆಸರು? ಡೇವಿಡ್ ಅಂತ. ಡೇವಿಡ್, ಹೇಳಿ ಡೇವಿಡ್. ಇದು ಮೈತ್ರಿ ಸರ್ಕಾರ ಅಂದ್ರೆ ಅದು ಈಗ ಕರೆಕ್ಟ್ ಆಗಿಲ್ಲ. 38 ಸೀಟ್ಗಳಿಸಿದವ್ರಿಗೆ ಅಧಿಕಾರ ಕೊಟ್ಟು ಈ ರಮೇಶ್ ಜಾರಕಿಹೊಳಿ ಅಂತವರು ಪಕ್ಷದ ವಿರುದ್ಧನೇ ಸಿಡಿದಿರ್ತಾರೆ. ಅವರನ್ನು ಉಚ್ಚಾಟನೆ ಮಾಡೋ ತಾಕತ್ತು ಈ ಕಾಂಗ್ರೆಸ್ಗಿಲ್ಲ. ಮತ್ತೆ ಮಾತಾಡ್ತಾರೆ ಈ ಅಭಿವೃದ್ಧಿ ಅಂತ, ಸಾಲ ಮನ್ನಾ ಅಂತ ಹೇಳ್ಕೊಂಡು 3 ತಿಂಗಳಿಂದ ಇರ್ತಾರೆ. ಅಲ್ಪಸಂಖ್ಯಾತರು ಅಂತ ಅಲ್ಪಸಂಖ್ಯಾತರ ಓಟಿಗಾಗಿ ಮನೆ ಮನೆಗೆ ಬರ್ತಾರೆ. ಇಂಥವ್ರಿಗೆ ಓಟ್ ಹಾಕ್ಬಾರ್ದು. ಮುಂದಿನ ಬಾರಿ ಬಿಜೆಪಿ ಬರುತ್ತೆ, ನನ್ನ ಅಭಿಪ್ರಾಯ. ಓಕೆ ಸರ್, ಓಕೆ ಧನ್ಯವಾದಗಳು. ಸಾಲ ಮನ್ನಾ ಬಹುಶಃ ಅವರು ಅದ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದಾರೋ ಗೊತ್ತಿಲ್ಲ. ಸಾಲ ಮನ್ನಾ ಒಂದು ರನ್ನಿಂಗ್ ಪ್ರೋಸೆಸ್ ನಡೀತಾ ಇದೆ. ಹಂತವಾಗಿ ಸಾಲ ಮನ್ನಾ ಬರ್ತಾ ಇದೆ. ಯಾರೆಲ್ಲ ಅರ್ಹ ಫಲಾನುಭವಿಗಳ ಪಟ್ಟಿ ಈಗಾಗಲೇ ಪರಿಷ್ಕೃತಗೊಂಡಿದೆ. ಅದು ಬಜೆಟ್ ಅಲ್ಲಿ ಅಪ್ರೂವ್ ಮಾಡಿ, ಯಾವ ಸರ್ಕಾರ ಇದ್ರು ಮುಂದೆ ಸಹಿತ ಅದನ್ನ ಮಾಡ್ಲೇಬೇಕಾದ್ರು. ದಿಢೀರನೆ 28 ಗಂಟೆ ಒಳಗೆ ಮಾಡ್ಲಿಕ್ಕೆ ಆಗುದಿಲ್ಲ ರೀ. 28 ಗಂಟೆ ಒಳಗೆ ನಿರ್ಣಯ ತೆಗೆದುಕೊಂಡದ್ದು. ಬಹುಶಃ ಹಿಂದಿನ ಸಾಲ ಮನ್ನಾಗಳ ವ್ಯವಸ್ಥೆಗೂ ಇಂದಿನ ಸಾಲ ಮನ್ನಾದ ವ್ಯವಸ್ಥೆ ಬಹಳಷ್ಟು ವ್ಯತ್ಯಾಸಗಳಿದೆ. ಅದಕ್ಕೊಂದು ಯಾಸ್ಟಿಕ್ ಒಂದು ನಾಮ್ಸ್ ಇದೆ. ಆ ನಾಮ್ಸ್ ಪ್ರಕಾರ ಎಲ್ಲ ಸ್ಕ್ರೂಟನೈಸ್ ಆಗಿ ಇವತ್ತು ಸಾಲ ಮನ್ನಾದ ಅರ್ಹ ಫಲಾನುಭವಿಗಳ ಪಟ್ಟಿ ಸಿದ್ಧವಾಗಿದೆ, ಅಪ್ರೂವ್ ಆಗಿದೆ. ಕೆಲವಷ್ಟು ಜನ ಬಿಟ್ಟು ಹೋದದ್ದು ಆ ಅರ್ಹ ಮಾನದಂಡದ ಒಳಗೆ ಬಾರದವ್ರದ್ದು ಬಿಟ್ಟು ಹೋಗಿದೆ. ಅವರ ಹಂತವಾಗಿ ಪ್ರತಿ ಸ್ಟೆಪ್ ಅಲ್ಲೂ ಸಾಲ ಮನ್ನಾ ರಾಜ್ಯ ಸರ್ಕಾರ ತೀರಿಸ್ತಾ ಬರ್ತದೆ. ಋಣಮುಕ್ತ ಪತ್ರಗಳು ಬರ್ತದೆ ಸೊಸೈಟಿಗಳಿಗೆ, ಮತ್ತೆ DCC ಬ್ಯಾಂಕ್ಗಳಿಗೆ, ಅಪೆಕ್ಸ್ ಬ್ಯಾಂಕ್ಗಳಿಗೆ ಸರ್ಕಾರ ಪಾವತಿಸ್ತದೆ. ಅದ್ರ ಬಗ್ಗೆ ಅವ್ರಿಗೆ ಏನು ಗೊತ್ತು, ಅವರ ಮಾಹಿತಿಯ ಕೊರತೆಯಿಂದ ಆ ರೀತಿ ಹೇಳಿದ್ದಾರೆ ಹೊರತು ಬೇರೆ ಏನಲ್ಲ. ಸಾಲ ಮನ್ನಾ ಮಾಡ್ತದೆ. ಮತ್ತೆ ಉಚ್ಚಾಟನೆಗಳು ಪಕ್ಷದ ಒಂದು ಆಂತರಿಕ ವಿಚಾರಗಳು, ಅದನ್ನ ಮಾಡ್ತೇವೆ, ಮಾಡಬಹುದು, ಮಾಡದೇ ಇರಬಹುದು. ಇಂತ ಹಲವು ಘಟನೆಗಳು ಎಲ್ಲ ಪಕ್ಷಗಳು ನಡೆದಿದೆ, ನಡೀತದೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು? ರಾಜೇಶ್ ಅಂತ, ಮಂಗಳೂರಿಂದ. ರಾಜೇಶ್, ಹೇಳಿ ರಾಜೇಶ್. ಕಿತ್ತಿಯವರಿಗೆ ನಮಸ್ಕಾರ. ನೀವು ಮೈತ್ರಿ ಮಾಡ್ಕೊಂಡ್ರಿ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ JDS ಅಷ್ಟು ಹೇಳುವಂತದ್ದು ಏನಿಲ್ಲ. ಕಾಂಗ್ರೆಸ್ ಸದನ ಇತ್ತು. ಬಿಜೆಪಿ ಮೊದಲು ನಿಲ್ಲ, ಬಿಜೆಪಿ ಅದಕ್ಕೆ ನಿಮ್ಮ ಕಾಂಗ್ರೆಸ್ ಇಂದ ಬಿಜೆಪಿ ಮೇಲೆ ಬಂತು. ನೋಡ್ಕೊಂಡು KK ಶೆಟ್ಟರ್ ಹತ್ರ ಮಾತಾಡಿದ್ರು ವ್ಯಕ್ತಿ ನಾನು. ಅವರ ಮೊದಲೇ ಬಸ್ ಹಾಕ್ತೀನಿ. ಆವಾಗ ಕಾಂಗ್ರೆಸ್ ಹೇಗಿತ್ತು, ಬಿಜೆಪಿ ಇತ್ತ, ಜನಸಂಘ ಇತ್ತ, ಇವ್ರು 2 ಸೀಟ್ ವರ್ಕ್ ಮಾಡ್ಕೊಳಕ್ಕೆ ರಾತ್ರಿಗೂ ಒದ್ದಾಡಿದ್ರು, RSS ಸಮೇತ. ಈಗ ನಾನು ಇವರು ಮೈತ್ರಿಯಿಂದಾಗಿ ಒಂದೇ ಹೇಳ್ತೇನೆ, ಹೇಳುವಂತದ್ದು ಬಹಳ ವಿಚಾರಗಳಿದೆ. ಅದನ್ನೆಲ್ಲ ಈಗ ಈ ಸಮಯದಲ್ಲಿ ಹೇಳಿಕಾಗುವುದು ಇಲ್ಲ. ಅಲ್ಲಿ ಲಕ್ಷ್ಮೀ ಪಾಲ್ಕರ್ ಮತ್ತೆ ಇವರಿಂದಾಗಿ, ಜಾರಕಿಹೊಳಿ ಗ್ರೂಪಿಂದಾಗಿ ಕಾಂಗ್ರೆಸ್ ಈ ಗತಿ ಬಂತು. ಒಂದು ಈಗ ಪ್ರೆಸೆಂಟ್. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ಸೌತ್ ಕೇಂದ್ರದಲ್ಲಿ ಉಡುಪಿಯಲ್ಲಿ JDS ಬಲ ಆಯ್ತು,
ಕಾಂಗ್ರೆಸ್ ಇನ್ನೂ ಅದು ಕೆಳಗಡೆ ಇಳಿತದೆ ಖಂಡಿತವಾಗಿ. ಬಾಕಿ ವಿಷಯ ತುಂಬಾ ಹೇಳುವಂಥದ್ದು ಅದು ಈಗ ಬೇಡ, ಅದು ಹೇಳುವಂತ ವಿಚಾರ ಬೇಡ, ಸಾಕಷ್ಟೇ ಸರ್. ಓಕೆ ಸರ್, ಓಕೆ ಓಕೆ, ಧನ್ಯವಾದ. ಏನು ಹೇಳ್ತೀರಿ ಇದಕ್ಕೆ? ಎಲ್ಲೋ ಇದ್ದಂಥ BJP ಮೇಲೆ ಇಳಿದು ಕಾಂಗ್ರೆಸ್ ಪುನಃ ನಿರ್ಣಾಮ ಆಗ್ತಾ ಬರ್ತಾ ಇದೆ, ನೆಲ ಕಚ್ಚುತ್ತಾ ಇದೆ. ಗ್ರಾಫ್ ಏರ್ತದೆ ಇಳಿತದೆ. ಸೆನ್ಸೆಕ್ಸ್ ನೋಡಿದ್ರೆ ಕಲಿಬಹುದು, ಏರ್ತದೆ ಇಳಿತದೆ. ಅದೆಲ್ಲ ಏನು ರಾಜಕೀಯ ವ್ಯವಸ್ಥೆಯಲ್ಲಿ ಯಾರಿಗೂ ಸ್ಥಿರತೆ ಅಂತ ಎನ್ಸ್ಕೊಳ್ಬೇಡಿ. ಇಂದಿರಾ ಗಾಂಧಿ ಈ ದೇಶದಲ್ಲಿ ಸೋತದಿದೆ, ವಾಜಪೇಯಿ ಸೋತದಿದೆ. ದೇಶದ ಇತಿಹಾಸವನ್ನು ತೆಗೆದುಕೊಂಡು ಹೋದಾಗ ಯಾರನ್ನು ಯಾವ್ದು ರಾಜಕೀಯವಾಗಿ ಯಾರನ್ನು ನೀವು ಆಲೋಚನೆ ಮಾಡಬೇಡಿ. ಅದ್ರ ಬಗ್ಗೆ ಏರು ಇಳಿತಗಳು ಸಹಜ, ಸ್ವಾಭಾವಿಕ. ಈ ದೇಶ ಈಗ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇತ್ತ? 40 ವರ್ಷಗಳ ಕೆಳಗೆ ಇಂದಿರಾ ಗಾಂಧಿ ಸೋಲ್ತಾರಂತಕ್ಕಂಥ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇತ್ತ? 30 ವರ್ಷಗಳ ಕೆಳಗೆ ವಾಜಪೇಯಿ ಸೋಲ್ತಾರಂತಕ್ಕಂಥ ಕಲ್ಪಿಸ್ಲಿಕ್ಕೆ ಸಾಧ್ಯ ಇತ್ತ? ಎಲ್ಲೋ ಬಾರಿ ಒಂದು ಮತದಲ್ಲಿ ಸೋತಿದ್ದ ಒಂದು ಇತಿಹಾಸ ಅದು ಅಲ್ಲ. 2 ಮತದಲ್ಲಿ ಗೆದ್ದಂತ, 2 ಮತದಲ್ಲಿ, 1 ಮತದಲ್ಲಿ ರಾಚಯ್ಯನವರ ಬಿ ರಾಚಯ್ಯನವರ ಮಗ ಕೃಷ್ಣಮೂರ್ತಿ ಬಿಜೆಪಿ ಅಭ್ಯರ್ಥಿಯಾಗಿ, ಇದೇ ಧ್ರುವನಾರಾಯಣ್ ಇವತ್ತು ನಮ್ಮ ಚಾಮರಾಜನಗರದ ಇವತ್ತು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಅವರು ಸಂತೆಮಾರನಹಳ್ಳಿಯಲ್ಲಿ ಶಾಸಕರಾಗಿ ಬಿ ರಾಚಯ್ಯನವರ ಮಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ 1 ಮತದಿಂದ ಸೋತಿದ್ದಾರೆ. ಇವತ್ತು ಧ್ರುವನಾರಾಯಣ್ ಅವರು ಇವತ್ತು ಅದರ ಮೇಲೆ ಆ ಸ್ಥಾನವನ್ನು ರಾಜೀನಾಮೆ ಕೊಟ್ಟು ಇಲ್ಲಿ ಬಂದು 1 ಮತದಿಂದ ಸೋತಿದ್ದಾರೆ. ಸೊ ಇಂಥ ಹಲವು, ಯಾಕೆ ದೂರ ಯಾಕೆ ಹೋಗ್ತೀರಿ? ಬೈದೂರಿನಲ್ಲಿ ಅಪ್ಪಣ್ಣೇಗೌಡರು 24 ಮತಗಳಿಂದ ಗೆದ್ದಿದ್ದಾರೆ. 1 ಮತ ಇದರಲ್ಲಿ 23 ಪೋಸ್ಟಲ್ ವೋಟಲ್ಲಿ ಗೆದ್ದಿದ್ದಾರೆ 83ನೇ ಚುನಾವಣೆಯಲ್ಲಿ. ಇನ್ನೊಂದು ಕರೆ ಇದೆ ಸರ್. ಹಲೋ 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 ಸರ್, ತಮ್ಮ ಹೆಸರು, ಎಲ್ಲಿಂದ? ಸರ್ ನಮಸ್ತೆ, ನಾನು ರಾಜೇಶ್ ಮಾತಾಡ್ತಿದ್ದೇನೆ. ರಾಜೇಶ್, ಹೇಳಿ ಸರ್. ಸರ್, ಒಂದು ಮಾತಾಡ್ಬೇಕಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ತುಂಬಾ ಒಂದು 3-4 ತಿಂಗಳಿಂದ ಹೇಳಿದಂತ ಮಾತು ಹೇಳಿದ್ರೆ, ನೈತಿಕ ಸಂಬಂಧ ಅಂದ್ರೆ ಅದೊಂದು ಲೀಗಲ್ ಅಂತ ಹೇಳಿ, ಅದನ್ನು ಯಾರು ಎಷ್ಟು ಜನ ಪಾಲಿಸ್ತಾರೆ ಗೊತ್ತಿಲ್ಲ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಮಾತ್ರ ಬಹಳ ಒಳ್ಳೆ ರೀತಿಯಲ್ಲಿ ಪಾಲಿಸ್ತಾ ಇದ್ದಾರೆ. 2 ಅನೈತಿಕ ಸಂಬಂಧವನ್ನು ಈಗ ಲೀಗಲ್ ಅಂತ ಹೇಳಿ ಇವ್ರು ಕರೆಕ್ಟ್ ಆಗಿ ಪಾಲಿಸ್ತಾ ಇದ್ದಾರೆ ಮಾತ್ರ. ಆದ್ರೆ ಈ ಸರ್ಕಾರಕ್ಕೆ ನನ್ನ ಮಾತಂತ ಹೇಳಿದ್ರೆ, ಬೇರೆ ಡಿಸ್ಟಿಕ್ ಅಲ್ಲಿ ಈ ಸಂಬಂಧ ಎಷ್ಟು ಜನ ಒಪ್ಕೊಳ್ತಾರಲ್ಲ ಗೊತ್ತಿಲ್ಲ. ಆದ್ರೆ ನಮ್ಮ ಉಡುಪಿ ಜಿಲ್ಲೆಯವರು ಮಾತ್ರ ಇಂಥ ಒಂದು ಅನೈತಿಕ ಸಂಬಂಧ ಮಾತ್ರ ಖಂಡಿತ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾವೊಂದು ನೈತಿಕತೆ ಇರುವಂತ, ಒಂದು ಪ್ರಜ್ಞಾವಂತ, ಒಂದು ಎಜುಕೇಟೆಡ್ ಪೀಪಲ್ಸ್ ಇಲ್ಲಿ ಜನರು. ಹಾಗಾಗಿ ಇವರು ಎಷ್ಟೇ ಹೇಳ್ಕೊಂಡ್ರು, ಇವ್ರು ಎಷ್ಟೇ ಸರಿಯಾಗಿ ಅಂದ್ರೆ ಜನರೆದ್ರು ಹೋಗಿ ನಾವು ಸರಿ ಇದ್ದೇವೆ, ನಾವು ಒಟ್ಟಾಗಿದೆ ಹೇಳ್ಕೊಂಡ್ರು, ನಮ್ಮವರಿಗೆ ಪೇಪರ್ ಓದ್ಲಿಕ್ಕೆ ಬರ್ತದೆ. ಹಾಗೆ ಸೋಷಿಯಲ್ ಮೀಡಿಯಾ ಸಮೇತ ನಾವು ಸರಿಯಾಗಿ ಫಾಲೋ ಮಾಡ್ತಿದ್ದೇವೆ. ಅಂದ್ರೆ ಬುದ್ಧಿವಂತರ ಜಿಲ್ಲೆ ಹೇಳುದು ತಾವು. ಹೌದು ಸರ್. ಸರಿ ಸರಿ, ಓಕೆ. ಅನೈತಿಕ ಸಂಬಂಧಕ್ಕೆ ನಾವು ಬೆಂಬಲ ಕೊಡುವುದಿಲ್ಲ. ಅವ್ರ ಅಭಿಪ್ರಾಯ ಇರ್ಬೋದು. ನೈತಿಕ ಅನೈತಿಕಗಳ ಬಗ್ಗೆ ಅವರು ಬಹುಶಃ ಅವ್ರ ಮಾತಿಗೆ ಸಿಕ್ಕಿದ್ರೆ ನಾನು ಹೇಳ್ತೇನೆ ಉತ್ತರ. ಬಹುಶಃ ಟೈಮ್ ಬಹಳ ಶಾರ್ಟ್ ಇದೆ, ಉತ್ತರ ಹೇಳ್ತಕ್ಕಂಥದ್ದಲ್ಲ. ನೈತಿಕ ಮತ್ತು ಅನೈತಿಕತೆಯ ಬೈಫಿಕೇಶನ್ ಹೇಗೆ ಅಂತ ಅವ್ರು ಹೇಳ್ಬೇಕಾಗತ್ತೆ. ಭಾರತೀಯ ಜನತಾ ಪಕ್ಷದ ನೈತಿಕತೆ ಅನೈತಿಕತೆ ಬಗ್ಗೆ ಮಾತಾಡ್ತಾರ, ಅದು ಯಡಿಯೂರಪ್ಪನವರು KJP ಕಟ್ಟಿ ಆಡಿದ ಮಾತುಗಳ ಬಗ್ಗೆ ಮಾತಾಡ್ತಾರ, ಅಥವಾ ಇವತ್ತು ಕಾಂಗ್ರೆಸ್ BJP ಅಧಿಕೃತವಾಗಿ ನಾವು ಹೀಗೆ ನಮ್ಮ ವಿಚಾರಧಾರೆಗಳು ಹೀಗೆ ಅಂತ ಹೇಳ್ಕೊಂಡಿದ್ದದನ್ನು ಮಾತಾಡ್ಕೊಳ್ತಾರ? ಅದ್ರ ಬಗ್ಗೆ ಉತ್ತರ ಕೊಡ್ಬೇಕಾಗತ್ತೆ ಅವರು. ಆದ್ರಿಂದ ಅವರ ಫೋನ್ ಕಟ್ ಆದ್ಮೇಲೆ ಮಾತಾಡಿದ್ಮೇಲೆ ನಾನು ಮತ್ತೆ ಅವ್ರ ಉತ್ತರ ಕೊಡೋದು ಸಮಂಜಸ ಅಲ್ಲ. ನಾನೀಗ ವಾಸಿಯವರವರನ್ನು ಕೇಳಬೇಕು. ಕುಮಾರಸ್ವಾಮಿ ಅವರದ್ದು ಆಡಳಿತ ನಡೀತಾ ಇದೆ 1 ವರ್ಷದಿಂದ. ಆಡಳಿತ ನೀಡುವಲ್ಲಿ ಸೋತ್ರು, ಕಂಪ್ಯಾರಿಸನ್ ಆಗ್ತಿದೆ ಸಿದ್ದರಾಮಯ್ಯವರಿಗೆ ವರ್ಸಸ್ ಕುಮಾರಸ್ವಾಮಿ ಅವರು. ಸಿದ್ದರಾಮಯ್ಯವರು ಕ್ಷೀರಭಾಗ್ಯ ನೀಡಿದ್ರು, ಅನ್ನಭಾಗ್ಯ ನೀಡಿದ್ರು, ಶಾದಿ ಭಾಗ್ಯ ನೀಡಿದ್ರು, ಭಾಗ್ಯಗಳೊಂದು ಸರಮಾಲೆಯನ್ನು ನೀಡಿದ್ರು. ಕುಮಾರಸ್ವಾಮಿ ಅವರ ಭಾಗ್ಯಗಳು ಕಾಣ್ತಾ ಇಲ್ಲ. ಅವರು ಸರ್ಕಾರ ಉಳಿಸುವ ಚಿಂತೆಯಲ್ಲಿದ್ದಾರೆ, ಮಗನ ಗೆಲ್ಲಿಸುವ ಚಿಂತೆಯಲ್ಲಿ ಇದ್ದಾರೆ. ಇದಕ್ಕೇನು ಹೇಳ್ತೀರಾ? ನೋಡಿ, ಮೊನ್ನೆ ನಡೆದಂಥ ಚುನಾವಣಾ ಸಂದರ್ಭದಲ್ಲಿ ಚುನಾವಣೆಯನ್ನೇ ಅದರ ಹಿಂದೆಯೇ ಹೋಗಬೇಕಾಗ್ತದೆ. ಚುನಾವಣೆ ಮುಗಿದ ನಂತರ ನೋಡಿ, 2 ತಿಂಗಳಿನಿಂದ ಈ ಚುನಾವಣಾ ಇದರಲ್ಲೇ ಇದ್ದೇವೆ. ಸರ್ಕಾರ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕಿಲ್ಲ. ಅದು ಕೂಡ ಈ ಸಲ ಚುನಾವಣಾ ಆಯೋಗ ಬಹಳಷ್ಟು ಕಟ್ಟುನಿಟ್ಟಿನ ಕಾರ್ಯಕ್ರಮಗಳನ್ನು ಹಾಕಿದೆ. ನೋಡಿ, ಮೊನ್ನೆ 23ರ ನಂತರ 23ರವರೆಗೆ ನಾವು ಇಲ್ಲಿ ಚುನಾವಣೆ ಆದ ಮರುದಿವಸ ಆ್ಯಕ್ಚುಲಿ ಅಂತ ಅದನ್ನು ಸ್ವಲ್ಪ ಸಡಿಲಿಸಬೇಕಿತ್ತು ಎಲ್ಲ ವಿಷಯದಲ್ಲಿ. ಇಲ್ಲಿ ಇವತ್ತು ವ್ಯಾಪಾರ ಮಾಡುವವರು ಕೂಡ ಬಹಳಷ್ಟು ಟೆನ್ಷನಲ್ಲಿದ್ದಾರೆ. ಕುಮಾರಸ್ವಾಮಿ ಅವರ ಆಡಳಿತ, ಸಿದ್ದರಾಮಯ್ಯನವರ ಆಡಳಿತ ನೀವು ನೋಡಿ, ಆ ಬಜೆಟಲ್ಲಿ ಸಿದ್ದರಾಮಯ್ಯನವರು ಏನು ಮಾಡಿಕೊಂಡು ಬಂದಿದ್ದಾರೆ ಅದನ್ನು ಮ್ಯಾಕ್ಸಿಮಮ್ ಕಂಟಿನ್ಯೂ ಮಾಡಿಕೊಂಡೇ ಬಂದಿದೆ. ಯಾವುದನ್ನು ಕ್ಷೀರಭಾಗ್ಯ ಅದೆಲ್ಲ ಹೇಳ್ತಿರಲ್ಲ, ಕೆಲವು ವಿಷಯಗಳು ಅವರು ಮ್ಯಾಕ್ಸಿಮಮ್ 99% ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ ಅದನ್ನು. ಕುಮಾರಸ್ವಾಮಿ ಅವರು, ನಿಮಗೆ ನಾನು ಒಂದು ಕ್ವಶನ್ ಕೇಳಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರಿದಾಡ್ತಿದೆ ಮತ್ತು ತೀವ್ರವಾಗಿ ಕಾಡ್ತಿದೆ. ನೀವು ವ್ಯಾಪಾರ ಹೇಳುವಾಗ ನಿಮಗೆ ನೆನಪಾಗ್ತದೆ, ತೀವ್ರವಾಗಿ ಮಾಡಬೇಕಾದ್ದು ಮರಳಿನ ಸಮಸ್ಯೆ. ನಮ್ಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಬೋದು, ಟ್ರೋಲ್ಗಳನ್ನು ನೋಡ್ಬೋದು. JDSನ MLAಗಳು MLCಗಳಿಗೆ ಥೆರಪಿಗೆಗೋಸ್ಕರ ಮರಳು ಬೇಕು,
ಕುತ್ತಿಗೆ ತನಕ ಮರಳಿನ ಥೆರಪಿ. ನೋಡಿ. ಆದ್ರೆ ಇವತ್ತಿನಲ್ಲಿ ತೀವ್ರವಾಗಿ ಕಾಡ್ತಾ ಇದೆ ನೋಡಿ ಮರಳಿನ ಸಮಸ್ಯೆ. ಯಾಕೆ ನೋಡಿ ನಿವಾರಿಸ್ತಾ ಇಲ್ಲ? ಥೆರಪಿ ನೋಡಿ ಇದೆ. ಹಾ. ಇವತ್ತು ಏನಾದ್ರೂ ಕೆಲವು ತಪ್ಪು ಸಂದೇಶಗಳು ಹೋಗ್ತಾ ಇದ್ರೆ ಇಂಥ ವಿಚಾರಗಳಿಂದ ತಪ್ಪು ಸಂದೇಶ ಹೋಗ್ತಾ ಇದೆ. ಆ ಥೆರಪಿ ಮಾಡಿದ ಜಾಗದಲ್ಲಿ ನಾನಿದ್ದೆ. ಥೆರಪಿ ಅಲ್ಲ ಅದು. ಸಮುದ್ರ, ನೀವು ನಾಳೆ ಹೋದ್ರೆ ಸಮುದ್ರದ ಹತ್ರ ನಿಮಗೆ ಏನು ಮರಳಿನ ಸಮಸ್ಯೆ ಉಂಟಾ? ಸಮುದ್ರದಲ್ಲಿ ನಿಮ್ಗೆ ಏನಾದ್ರೂ ಮರಳಿನ ಸಮಸ್ಯೆ ಉಂಟಾ? ಮಲ್ಪೆ ಬೀಚಿಗೆ ಹೋಗಿ ಮಲಗಿ ನೀವು, ನಿಮ್ಗೆ ಮರಳಿನ ಸಮಸ್ಯೆ ಉಂಟಾ? ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ಬೀಚಲ್ಲಿ ಹೊಂಡ ಮಾಡಿ ಅಲ್ಲಿ ಮಲಗಿದ್ವಿನ ರೂಮಿನ ಒಳಗೆ ಕೊಂಡೋಗಿ ಥೆರಪಿ ಮಾಡಿದ್ದಲ್ಲ. ಯಾಕೆ ಇಂತ ಒಂದು ಅಪಪ್ರಚಾರವನ್ನ ಮಾಡ್ತಾ ಎಲ್ಲಿತ್ತು? ನಾವು ಬೀಚಿಗೆ ಹೋದ್ರೆ ಒಂದು ಗೂಡು ಕಟ್ಟಿ ಇಲ್ಲಿ ಅಲ್ಲಿ ಕಲಾಕಾರರು ಹೋಗಿ ಇಷ್ಟು ದೊಡ್ಡ ಒಂದು ಇದನ್ನು ಮಾಡಿ ಕಲೆಯಲ್ಲಿ ಮಾಡ್ತಾರೆ. ಅದಕ್ಕೆ ಅವನು ಮರಳು ಅವನು ಹಾಳು ಮಾಡುದು ಅಂತ ಮರಳಿನ ಸಮಸ್ಯೆ ಯಾಕೆ ನಿವಾರಿಸ್ತಾ ಇಲ್ಲ? ವ್ಯವಸ್ಥಿತವಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ನಂತರ ವ್ಯವಸ್ಥಿತವಾಗಿ ನಮ್ಮ ಮಾಧ್ಯಮ ಇರ್ಬೋದು, ಅವರು ಮಾಧ್ಯಮದ ಬಗ್ಗೆ ಸಹ ಮೊನ್ನೆ ಬೇಸರ ಮಾತಾಡಿದ್ರು. ಈಗ ಬಿಜೆಪಿಯವರು ಅಪಪ್ರಚಾರ ಮಾಡ್ತಾನೆ ಇಂಥ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾವುದೇ ಕುಮಾರಸ್ವಾಮಿ ಅವರ ಆಡಳಿತದ ಬಗ್ಗೆ ಜನರಿಗೆ ಒಳ್ಳೆಯ ಅಭಿಪ್ರಾಯ ಇದೆ. ಇನ್ನಷ್ಟು ಸಮಯ ಬೇಕು, ಇನ್ನಷ್ಟು ಕಾಲಾವಕಾಶ ಇದೆ, 4 ವರ್ಷ ಇದೆ. ಆ ಹೊತ್ತಲ್ಲಿ ಒಳ್ಳೆಯ ಆಡಳಿತವನ್ನು ಈ ಜನತೆ ಕೊಡ್ತಾರೆ. ಕುಮಾರಸ್ವಾಮಿ ಅವರು 20 ತಿಂಗಳ ಆಡಳಿತವನ್ನು ಜನ ನೋಡಿದ್ದಾರೆ. ಆದ್ರಿಂದ ನೀವು ಕುಮಾರಸ್ವಾಮಿ ಅವರ ಆಡಳಿತ, ಸಿದ್ದರಾಮಯ್ಯ ಇಬ್ರು ಕೂಡ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಇರ್ಬೋದು, ಕುಮಾರಸ್ವಾಮಿ ಅವರು ಈಗ ಕೂಡ ಸಿದ್ದರಾಮಯ್ಯ ಮತ್ತೆ ಕುಮಾರಸ್ವಾಮಿ ಅವರು ಒಳ್ಳೆಯ ಜೊತೆಯಾಗಿ ಅವರ ಮಾರ್ಗದರ್ಶನದಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಮೈತ್ರಿ ಅವ್ರ ಬಗ್ಗೆ ಪಾಪ ಸಹಜೀವನದ ಬಗ್ಗೆ ಹೇಳಿದ್ರು. ಅವ್ರಿಗೆ ಅದೇ ಸಹಜೀವನ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ ಸಹಜೀವನ ಅಂದು ಸಹ್ಯವಾಗಿದ್ದು ಹೌದಾದ್ರೆ, ಫೋನ್ ಕರೆಯಲ್ಲಿ ಹೇಳಿದ್ರು, ಅಂದಿನ 20 ತಿಂಗಳ ಸಹಜೀವನ ಸಹ್ಯವಾಗಿದ್ದು ಹೌದಾದರೆ ಇವತ್ತು ಯಾಕೆ ಅಸಹ್ಯವಾಯ್ತು ಅವರಿಗೆ? ಅಂದು ಸಹ್ಯ ಹೌದಾದರೆ ಹಿಂದೇಕೆ ಅಸಹ್ಯ? ಉತ್ತರ ಅವ್ರು ಕೊಡ್ಬೇಕಾಗುತ್ತೆ. ಬಹುಶಃ ಅವರು ಟಿವಿ ನೋಡ್ತಾ ಇದ್ರೆ ನನ್ನ ಪ್ರಶ್ನೆಗೆ ಅವರ ಮನದಲ್ಲೇ ಉತ್ತರ ಕೊಟ್ಕೊಳ್ಳಿ ಅಂತ ಹೇಳ್ತೇನೆ. ಕಾಂಗ್ರೆಸ್ ಮತ್ತು JDS ಗೆ ಜನರ ನಾಡಿ ಮಿಡಿತ ಗೊತ್ತಾಡುವುದರಲ್ಲಿ ಬಹಳ ಹಿಂದೆ ಇದ್ದಾರೆ. ಸ್ಪಷ್ಟವಾಗಿ ನಾನು ಹೇಳ್ತೇನೆ, ಜನರ ಮತ್ತು ಸ್ಪೆಷಲಿ ಬುದ್ಧಿವಂತರ ಜಿಲ್ಲೆಯ, ನಮ್ಮ ಜಿಲ್ಲೆಯ ಜನರ ನಾಡಿ ಮಿಡಿತ ಇದೆ. ಸರ್ಕಾರ ಮತ್ತು ಆಡಬೇಕಾದಂಥ ಅಭಿವೃದ್ಧಿಯ ವಿಚಾರಗಳು ಇಲ್ಲಿ ಡೌನ್ ಆಗ್ತಾ ಇದೆ, ವ್ಯಕ್ತಿಗತ ವಿಚಾರಗಳು ಬರ್ತಾ ಇವೆ ಎಂಬುದನ್ನು ಈಗ ಜನರ ನಾಡಿ ಮಿಡಿತ ಆ ರೀತಿ ಇದೆ. ಮತ್ತು ಜನ ಟ್ರೋಲ್ ಮಾಡುವಂಥದ್ದು ಇದು ಕೇವಲ JDSಗೆ ಕಾಂಗ್ರೆಸ್ಗೆ ಮಾತ್ರ ಅಲ್ಲ, BJP ತಪ್ಪಾದಾಗ ಟ್ರೋಲ್ ಮಾಡಿದೆ. ಅದನ್ನು ತಿದ್ದಿ ನಡೆದು ಮುಂದೆ ಹೋಗಬೇಕಾದವರು ರಾಜಕೀಯ ಪಕ್ಷವಾಗಿರ್ತಾರೆ. ನಮ್ಮ ಕರ್ತವ್ಯ. ಮಾಧ್ಯಮ ಬಗ್ಗೆ ಕುಮಾರಸ್ವಾಮಿ ಅವರು ಹೇಳಿದ್ದಕ್ಕೆ ನನ್ನ ಮಾತಿದೆ. ಮಾಧ್ಯಮ ಒಂದು ಪ್ರಜಾಪ್ರಭುತ್ವದಲ್ಲಿ ಬಹಳ ದೊಡ್ಡ ಅಂಗ. ಅದು ನನಗೆ ಬೇಕಾದಾಗ ಸರಿ, ನನಗೆ ತಪ್ಪಾದಾಗ ತಪ್ಪು, ಈ ರೀತಿಯ ವಿಚಾರ ಮಾಡಬಾರ್ದು. ರಾಜಕೀಯವಾಗಿ ಯಾವುದೇ ಪಕ್ಷ, ನಮ್ಮ ಪಾರ್ಟಿಯವರು ಮಾಡಬಾರ್ದು. ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗುವ ಮಾತ್ರ ನಾಯಕ. ನಾನು ಒಬ್ಬನನ್ನೇ ಹಿಡ್ಕೊಂಡು ಹೋಗ್ತೇನೆ, ನನ್ನ ಚಾನಲ್ಲೇ ಹಿಡ್ಕೊಂಡು ಹೋಗ್ತೇನೆ ಹೇಳಿದರೆ ಅದು ಆಡುವುದಿಲ್ಲ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಈ 2 ಸರ್ಕಾರಗಳ, ಈ 2 ಮೈತ್ರಿಗಳ ಬಗ್ಗೆ ಜನ ಈಗ ತೀರ್ಮಾನ ಮಾಡಿದ್ದಾರೆ. ಇನ್ನು ನಾನು ಇವರು 3 ಜನ ಇಲ್ಲಿ ಎಷ್ಟು ಅರ್ಧ ಗಂಟೆ ಕಿರ್ಚಾಡಿದ್ರು ಏನು ಮಾಡ್ಲಿಕ್ಕೆ ಆಡುದಿಲ್ಲ. ಇನ್ನು ಗೊತ್ತಿಲ್ಲ, ನಾನು ಮುಗಿಸ್ತೇನೆ. ಅದರ ಮಧ್ಯದಲ್ಲಿ 23 ಗೊತ್ತಾಗ್ತದೆ ಜನರ ತೀರ್ಮಾನಕ್ಕೆ. ಇಷ್ಟು ಧೈರ್ಯದಲ್ಲಿ ಹೇಳುವಾಗ ಏನೋ ಸ್ವಲ್ಪ ನಿಮ್ಮದಿನ್ನು ಮುಗಿಲಿಲ್ಲ. ಹಾಗಾಗಿ ಜನರ ತೀರ್ಮಾನವೇ ಅಂತಿಮವಾಗಿ ಇರ್ತಾರೆ ತೀರ್ಮಾನ. ಆ ತೀರ್ಮಾನಕ್ಕೆ ನಾವು 3 ರಾಜಕೀಯ ಪಕ್ಷಗಳು ಬಗ್ಗಲೇಬೇಕು. ನೋ ಚಾನ್ಸ್, ಬಗ್ಗಲೇಬೇಕು. ಅದು ನಮ್ಮ ಆದ್ಯ ಕರ್ತವ್ಯ ಮತ್ತು ಪ್ರಜಾಪ್ರಭುತ್ವದ ಅತ್ಯಂತ ದೊಡ್ಡ ಹೆಜ್ಜೆ ಕೂಡ. ಸೋಲು ಗೆಲುವುಗಳನ್ನು ಎರಡನ್ನ ಹಿಡ್ಕೊಂಡು ಹೋದವ ಮಾತ್ರ ಅಟಲ್ ಜಿ ಅವರು ಒಂದು ಮಾತು ಹೇಳ್ತಿದ್ರು, ಇಲ್ಲಿ ಇವತ್ತು ಹೇಳಿದೆ, ನಾ ಪಲಾಯನಂ ನಾ ಅಧೈರ್ಯಂ. ಪಲಾಯನ ಮಾಡುವ ಪ್ರಶ್ನೆ ಇಲ್ಲ, ಅಧೈರ್ಯ ಆಗುವ ಪ್ರಶ್ನೆ ಇಲ್ಲ. ಎಲ್ಲವನ್ನ ಸ್ವೀಕರಿಸಿ ಮುಂದೆ ಹೋಗಬೇಕಾದ್ರೆ ರಾಜ್ಯ ಕರ್ತವ್ಯ. ನನಗಂತೂ ವಿಶ್ವಾಸ ಇದೆ, ನನ್ನ ಮಾತು ಮುಗಿಸ್ತೇನೆ, ವಿಶ್ವಾಸ ಇದೆ. ರಾಜ್ಯದ ಜನರ ನಾಡಿ ಮಿಡಿತ BJP ಗೊತ್ತಿದೆ. ಹಾಗಾಗಿ ನಾವು 100ಕ್ಕೆ 100 ಇಲ್ಲಿ ಗೆಲ್ತೇವೆ ಅಂತ ವಿಶ್ವಾಸ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ 3 ಅತಿಥಿಗಳಿಗೂ ಸಹ ಧನ್ಯವಾದ ಸಲ್ಲಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ದೋಸ್ತಿ ಗುದ್ದಾಟ ಹೇಗೆಲ್ಲ ಆಗ್ತಾ ಇದೆ, ಏನೆಲ್ಲ ಆಗ್ಲಿಕ್ಕಿದೆ ಕಾದೋಣ. ಮೇ 23 ಯಾವುದಕ್ಕೆ ಸಹ ಎಲ್ಲರೂ ಕಾಯುತ್ತಿರುವಂತಹದ್ದು ಮೇ 23ರ ಚುನಾವಣೆ ಫಲಿತಾಂಶ. ಅದರ ನಂತರ ಏನೆಲ್ಲ ಲೋಕಸಭಾ ಬದಲಾವಣೆಗಳು, ರಾಜ್ಯಸಭಾ ಬದಲಾವಣೆಗಳು ಏನೆಲ್ಲ ಆಗ್ಲಿಕ್ಕಿದೆ ಅಂತ ಹೇಳಿ ಎಲ್ಲರೂ ಕಾದು ಕೂತ್ಕೊಳ್ಳೋಣ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.